ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Hallelujah. Hallelujah. Love of the Father. ಪಿತನ ಪ್ರೀತಿ. Grace of our Lord Jesus Christ. ಪ್ರಭು ಯೇಸುವಿನ ಕೃಪೆ. And the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Be with you all. ನಮ್ಮೊಂದಿಗೆ. Be with you all. ನಮ್ಮೆಲ್ಲರೊಂದಿಗೆ. Let us receive the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆಯನ್ನು ಸ್ವೀಕರಿಸಿ. Let us receive the taste. Let us taste the love of the Father. ಪಿತನ ಪ್ರೀತಿಯನ್ನು ರುಚಿಸಿ ತಿಳಿಯಿರಿ. Let us understand the depth of His grace. ಆತನ ಕೃಪೆಯ ಆಳವನ್ನು ಅರ್ಥ ಮಾಡಿಕೊಳ್ಳಿ. Let us worship the Trinity. ತ್ರೈಯೇಕ ದೇವರನ್ನು ಎದ್ದು ನಿಂತು ಆರಾಧಿಸೋಣ. ಎಲ್ಲರೂ ಎದ್ದು ನಿಂತುಕೊಳ್ಳಿ. Father God, we worship you. ಪಿತನಾದ ದೇವರು ನಿಮ್ಮನ್ನು ಆರಾಧಿಸುತ್ತೇವೆ. Jesus, we worship you. ಸುತ್ತನಾದ ಯೇಸುವೇ Holy ಆರಾಧಿಸುತ್ತೇವೆ. Spirit, we worship you. ಪವಿತ್ರಾತ್ಮರೇ ಆರಾಧಿಸುತ್ತೇವೆ. ಪಿತನ ಪ್ರೀತಿ. ಪಿತನ ಪ್ರೀತಿ. ಹೇಳಿ 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 ಎಲ್ಲರೂ ಹೇಳಿ ಹೇಳಿ ಹೇಳಿ. All of you say, ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ, ಆತ್ಮನ ಅನ್ಯೋನ್ಯತೆ, love of the Father, ಪಿತನ ಪ್ರೀತಿ, grace of our Lord Jesus, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. ಚಪ್ಪಾಳೆ ತಟ್ಟುತ್ತಾ Suttana Kripe
communion of the Holy Spirit. Let us pray this prayer. ನಾವೆಲ್ಲರೂ ಈ ರೀತಿ ಪ್ರಾರ್ಥಿಸೋಣ. Father, ಪಿತನೇ, all of you pray with me. Father, ಎಲ್ಲರೂ ಪ್ರಾರ್ಥಿಸಿರಿ. ಪಿತನೇ, I want to taste your love. ನಿಮ್ಮ ಪ್ರೀತಿಯನ್ನು ನನಗೆ ಸವಿಯಬೇಕು. Oh Jesus, ಓ ಯೇಸುವೇ, I want to understand your grace. ನಿಮ್ಮ ಕೃಪೆಯನ್ನು ನನಗೆ ಅರ್ಥ ಮಾಡಿಕೊಳ್ಳಬೇಕು. Oh Holy Spirit, ಓ ಪರಿಶುದ್ಧಾತ್ಮರೇ, fill me with the power of communion. ಅನ್ಯೋನ್ಯತೆಯ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. Fill me with the power of communion. ಅನ್ಯೋನ್ಯತೆಯ ಶಕ್ತಿಯಿಂದ ತುಂಬಿಸಿರಿ. Oh Trinitarian ಓ God, ತ್ರೈಯೇಕ ದೇವರೇ, live in me, ನಮ್ಮೊಂದಿಗೆ ಬನ್ನಿ, move in me, ನಮ್ಮಲ್ಲಿ ಚಲಿಸಿರಿ, touch me, ನಮ್ಮನ್ನು ಮುಟ್ಟಿರಿ, set me free. ನಮ್ಮನ್ನು ಸ್ವಾತಂತ್ರ್ಯಗೊಳಿಸಿರಿ. Every areas of my life, ನನ್ನ ಜೀವನದ ಪ್ರತಿಯೊಂದು Lord, ಕಡೆಗಳಲ್ಲಿ you fill me, Lord. ಸ್ವಾಮಿ ನಮ್ಮನ್ನು ತುಂಬಿಸಿರಿ, Touch me and heal me. ನಮ್ಮನ್ನು ಮುಟ್ಟಿ ಗುಣಪಡಿಸಿರಿ. In this prayer, ಈ ಪ್ರಾರ್ಥನೆ more than 65 of you attending this meeting is receiving this healing touch ಈ now. ಧ್ಯಾನ ಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವ 65ಕ್ಕಿಂತಲೂ ಹೆಚ್ಚು ಮಂದಿಗೆ ದೇವರ ಸ್ಪರ್ಶನೆ ಈಗ ಸಿಗ್ತಾ ಇದೆ. 17 people, those who are watching online, are getting healed. ಆನ್ಲೈನ್ ನಲ್ಲಿ ವಾಚ್ ಮಾಡ್ತಿರುವ 17 ಮಂದಿಗೆ ಈಗ ಸೌಖ್ಯ ಸಿಗ್ತಾ ಇದೆ. 65 here in Mangalore Divine Prayer Center. ಮಂಗಳೂರಿನ ಡಿವೈನ್ ಪ್ರೇಯರ್ ಸೆಂಟರ್ ನಲ್ಲಿ 65 ಮಂದಿಗೆ ಈಗ ಸೌಖ್ಯ ಸಿಗ್ತಾ ಇದೆ. More than 17 people are receiving healing right now through online. ಆನ್ಲೈನ್ ನಲ್ಲಿ ಕಾಣುತ್ತಿರುವ 17ಕ್ಕಿಂತಲೂ ಹೆಚ್ಚು ಮಂದಿಗೆ ಈಗ ಸೌಖ್ಯ ಸಿಗ್ತಾ ಇದೆ. Put your hand where you need healing and pray now. ಎಲ್ಲಿ ನಿಮಗೆ ಸೌಖ್ಯ ಬೇಕು ಅಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ. In the name of Jesus. ಯೇಸುವಿನ ನಾಮದಲ್ಲಿ. Lord, this is my prayer today. ಯೇಸುವೇ, ಇದಾಗಿದೆ ಇಂದಿನ ನನ್ನ ಪ್ರಾರ್ಥನೆ. Touch everyone. ಪ್ರತಿಯೊಬ್ಬರನ್ನು ಮುಟ್ಟಿರಿ, Heal everyone. ಪ್ರತಿಯೊಬ್ಬರನ್ನು ಗುಣಪಡಿಸಿರಿ. Let the broken be built. ಮುರಿದು ಹೋದದ್ದು ಕಟ್ಟಲ್ಪಡಲಿ. Let the scattered be collected. ನೋಡಿ, ಕಳೆದು ಹೋದದ್ದು ಮರಳಿ ಸಿಗಲಿ. Let the wounded be healed. ಗಾಯಗೊಂಡದ್ದು ಗುಣಮುಖವಾಗಲಿ. Let the heart be receive healing touch. ಬಿಸಿಯಾದಂತ ಸೌಖ್ಯದ ಸ್ಪರ್ಶನೆ ಪಡೆಯಲಿ. Heal everyone now. ಪ್ರತಿಯೊಬ್ಬರನ್ನು ಈಗ ಗುಣಪಡಿಸಿರಿ. Touch everyone now. ಪ್ರತಿಯೊಬ್ಬರನ್ನು ಈಗ ಮುಟ್ಟಿರಿ. Send your word. ನಿಮ್ಮ ವಾಕ್ಯವನ್ನು ಕಳುಹಿಸಿ. You sent your word. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. I heal my disease. ನನ್ನ ಕಾಯಿಲೆಯನ್ನು ಗುಣಪಡಿಸಿ. I command spirit of sickness. ನಾನು ಕಾಯಿಲೆಯ ರೋಗಕ್ಕೆ ಆಜ್ಞಾಪಿಸುತ್ತಿದ್ದೇನೆ. I command you to leave this place. ಈ ಜಾಗವನ್ನು ಬಿಟ್ಟು ಹೋಗಲು ಆಜ್ಞಾಪಿಸುತ್ತಿದ್ದೇನೆ. You have no room here. ನಿನಗೆ ಇನ್ನು ಸ್ಥಳವಿಲ್ಲ ಇಲ್ಲಿ. You have to leave everyone now. ಪ್ರತಿಯೊಬ್ಬರಿಂದ ಈಗ ಬಿಟ್ಟು ಹೋಗು. Touch now, Lord. ಈಗ ಮುಟ್ಟಿರಿ ಸ್ವಾಮಿ. Touch now, Lord ಓ Jesus. ಯೇಸುವೇ, ಇವಾಗ ಇವರನ್ನು ಮುಟ್ಟಿರಿ. Heal your children. ನಿಮ್ಮ ಮಕ್ಕಳನ್ನು ಗುಣಪಡಿಸಿರಿ. Let them receive your touch. ಅವರು ನಿಮ್ಮ ಸ್ಪರ್ಶನೆಯನ್ನು ಪಡೆಯಲಿ. Let them receive your touch. ಅವರು ನಿಮ್ಮ ಸ್ಪರ್ಶನೆಯನ್ನು ಪಡೆಯಲಿ. In the name of Jesus. ಯೇಸುವಿನ ನಾಮದಲ್ಲಿ. All those who are suffering with the spine issues, ಸ್ಪೈನಲ್ ಕೋಡ್ನ ತೊಂದರೆಯಿಂದ ನರಳುತ್ತಿರುವ ಪ್ರತಿಯೊಬ್ಬರು Jesus is touching you now. ಯೇಸು ನಿನ್ನನ್ನು ಈಗ ಮುಟ್ಟುತ್ತಿದ್ದಾರೆ. In the name of Jesus. ಯೇಸುವಿನ ನಾಮದಲ್ಲಿ. Hallelujah. ಹಲ್ಲೆಲೂಯಾ. Come on, give a wonderful clap offering to the Lord. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ Come ಸಲ್ಲಿಸಿ. on, give a wonderful clap offering to the Lord. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. You know what Jesus is saying today? ಯೇಸು ಇಂದು ಹೇಳುತ್ತಿರುವುದೇನೆಂದರೆ, When we are entering into the word session, ನಾವು ದೇವರ ವಾಕ್ಯವನ್ನು ಕೇಳಲು ಪ್ರವೇಶಿಸುವಾಗ, before that he is healing people. ಅದಕ್ಕಿಂತ ಮುಂಚೆನೆ ನೀನು ಜನರನ್ನು ಗುಣಪಡಿಸು. Look at this sister who is wearing the yellow. ನೋಡಿ, Yes, ಎಲ್ಲ yellow ಚೂಡಿದಾರ ಹಾಕಿರುವ Yes. ಸಹೋದರಿ. ಹೌದು, I was seeing ನಾನು ಕಾಣುತ್ತಿದ್ದೇನೆ. your right hip is injured. ನಿಮ್ಮ ಬಲಭಾಗದ ಸೊಂಟಕ್ಕೆ ತೊಂದರೆ ಇದೆ. Jesus is healing you now. ಯೇಸು ಈಗ ನಿನ್ನನ್ನು ಗುಣಪಡಿಸುತ್ತಿದ್ದಾರೆ. You are the first one receiving the healing in this morning session. ಈ ಮುಂಜಾನೆ ಹೊತ್ತಿನಲ್ಲಿ ಸೌಖ್ಯ ಸಿಗುವ ಮೊದಲ ವ್ಯಕ್ತಿ ನೀನೇ. When you are laying your hand there in the right hip, ನಿನ್ನ ಬಲಬದಿಯ ಸೊಂಟದಲ್ಲಿ ನೀನು ಕೈ ಇಟ್ಟಾಗಲೇ Jesus is touching you. ಯೇಸು ನಿನ್ನನ್ನು ಮುಟ್ಟಿದ್ದಾರೆ. Oh, another brother who is wearing the t-shirt. What's your name, brother? ನಿಮ್ಮ Yes, ಹೆಸರು it's you. Huh? ಹೆಸರು Francis. Brother Francis, let me tell you this. This is your day.
Jesus is touching you and you will be free from the headache that was following you from the age of 13. 13ನೇ ವಯಸ್ಸಿನಿಂದ ವಿಪರೀತವಾದ ತಲೆನೋವಿನಿಂದ ನರಳುತ್ತಾ ಇದ್ದೀರಾ. ಯೇಸು ಸ್ವಾಮಿ ಈ ದಿನ ನಿನ್ನನ್ನು ಮುಟ್ಟಿ ಗುಣಪಡಿಸಿದ್ದಾರೆ. Not after this meeting. ಈ ಧ್ಯಾನದ ನಂತರ, not after this meeting. ಈ ಧ್ಯಾನದ ನಂತರ ಮಾತ್ರವಲ್ಲ, now you are receiving healing touch. ಈಗಲೇ ನಿಮಗೆ ಸೌಖ್ಯದ ಸ್ಪರ್ಶನೆ ಬಂದಿದೆ. In your lifetime you will never suffer with this headache again. ನಿನ್ನ ಜೀವಮಾನ ಕಾಲವಿಡೀ ಇನ್ನೆಂದಿಗೂ ಈ ತಲೆನೋವು ಬರುವುದೇ ಇಲ್ಲ. This sister who wear the red top, ನೋಡಿ ಕೆಂಪು ಬಣ್ಣದ ಟಾಪ್ ಹಾಕಿರುವ ಈ ಸಹೋದರಿ, Jesus is touching you now. ಯೇಸು ನಿಮ್ಮನ್ನೀಗ ಮುಟ್ಟುತ್ತಿದ್ದಾರೆ. You are receiving the touch of Jesus. ನೀವು ಯೇಸುವಿನ ಸೌಖ್ಯದ ಸ್ಪರ್ಶನೆಯನ್ನೀಗ ಸ್ವೀಕರಿಸು. Put your right hand in your right side of your belly. ನಿಮ್ಮ ಬಲಬದಿಯ ಹೊಟ್ಟೆಯಲ್ಲಿ ಬಲಗೈಯನ್ನು ಇಟ್ಟುಕೊಳ್ಳಿ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. And another one, I'm seeing a black jeans and top. ನೋಡಿ ಕಪ್ಪು ಬಣ್ಣದ ಜೀನ್ಸ್ ಮತ್ತು ಟಾಪ್ ಹಾಕಿರುವ, see her face here. ಅವಳ ಮುಖ ಇಲ್ಲಿ ಕಾಣಿಸ್ತಾ ಇಲ್ಲ. Jesus is touching you now. ಯೇಸು ಅವಳನ್ನು ಈಗ ಮುಟ್ಟುತ್ತಿದ್ದಾರೆ. Oh, she is coming. ನೋಡಿ ಆಕೆ ಬರುತ್ತಿದ್ದಾಳೆ. ಹೌದು, yes. ಹೌದು, ನೀವೇ ಬನ್ನಿ, ಈಚೆ ತನ್ನಿ. She is the one. ಅವಳು ಬಂದ್ರು. She is the one. Her healing is the healing in the spine. ನೋಡಿ ಅವಳಿಗೆ ಸ್ಪೈನಲ್ ಕೊಡಿಗಾಗಿದೆ ಸೌಖ್ಯ ಬಂದಿರುವುದು. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. You are the one. Receive your healing touch. ನಿನ್ನ ಸೌಖ್ಯದ ಸ್ಪರ್ಶನನ್ನು ಸ್ವೀಕರಿಸು. You came here with a great expectation. ನೀವು ತುಂಬಾ ಭರವಸೆ ಇಟ್ಟುಕೊಂಡು ಬಂದಿದ್ದೀರಾ. You prayed here. ಇಲ್ಲಿ ಬಂದು ಈ ರೀತಿ ಪ್ರಾರ್ಥಿಸಿದ್ದೀರಿ. Oh, the moment brother enter into the stage, Lord, you heal me. ಬ್ರದರ್ ಸ್ಟೇಜಿಗೆ ಬರುವುದಕ್ಕಿಂತ ಮುಂಚೆನೆ ಸ್ವಾಮಿ ನನ್ನನ್ನು ಗುಣಪಡಿಸಿರಿ ಎಂದು. You came from a far distance. ತುಂಬಾ ದೂರದಿಂದ ಬಂದಿದ್ದೀರಿ. And prayed this prayer. ಈ ರೀತಿ ಪ್ರಾರ್ಥಿಸಿದ್ದೀರಿ. That's why Jesus is hearing your prayer now. ಆದ್ದರಿಂದ ಯೇಸು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ. She is receiving healing now. ಆಕೆ ಈಗ ಸೌಖ್ಯವನ್ನು ಈಗ It's a ಪಡೆದಿದ್ದಾಳೆ. wonderful healing. ನೋಡಿ ಎಷ್ಟು ಅದ್ಭುತಕರವಾದ ಸೌಖ್ಯ. ಚಪ್ಪಾಳೆ Bring that sister. ಆ ಸಹೋದರಿ ಈಚೆ ಬನ್ನಿ. Her healing is a wonderful ಈಕೆ healing. ಸೌಖ್ಯ ಅದ್ಭುತಕರವಾದ Oh, ಸೌಖ್ಯ. the hip will be restored. ನೋಡಿ ಆಕೆಯ ಸೊಂಟವನ್ನು ದೇವರು ಮರಳಿ ಕಟ್ಟಿದ್ದಾರೆ. ಬನ್ನಿ. I am seeing a white color belt. ನೋಡಿ ಬಿಳಿ ಬಣ್ಣದ ಸೊಂಟದ ಪಟ್ಟಿ. White color, ಬಿಳಿ. off white color. ಆಫ್ ವೈಟ್ ಬಿಳಿ ಬಣ್ಣ ಬೆಲ್ಟ್ ಕಟ್ಟಿದ್ದಾಳೆ. Jesus is there. Yes. Jesus is touching you now. ಯೇಸು ನಿಮ್ಮನ್ನು ಈಗ ಮುಟ್ಟುತ್ತಿದ್ದಾರೆ. Color of that belt is off white. ಹೌದಾ? Color of that belt is off ಆ white. ಬೆಲ್ಟಿನ ಬಣ್ಣದ ಆಫ್ ವೈಟ್. ಹೌದು. Jesus is touching you now. ಯೇಸು ನಿನ್ನನ್ನು ಈಗ ಮುಟ್ಟುತ್ತಿದ್ದಾರೆ. ಆಕೆ ಸೌಖ್ಯವನ್ನು ಪಡೆಯುತ್ತಿದ್ದಾರೆ. It's a wonderful healing. ನೋಡಿ ಅದ್ಭುತಕರವಾದ Brother, you ಸೌಖ್ಯ. come here. ಬನ್ನಿ ಬ್ರದರ್. What's your problem with both sides? ನಿಮ್ಮ ಬಲಬದಿಯಲ್ಲಿ ಏನಾಗಿದೆ ತೊಂದರೆ? Jesus is touching you now. ಯೇಸು ನಿಮ್ಮನ್ನು ಈಗ I ಮುಟ್ಟುತ್ತಿದ್ದಾರೆ. was saying ನಾನು ಕಾಣುತ್ತಿದ್ದೇನೆ. all this area. ನೋಡಿ ಈ ಇಡೀ ಭಾಗದಲ್ಲಿ ಯಾರಾದ್ರೂ ಅವ್ರನ್ನ ಹಿಡೀರಿ. All this area. ಈ ಇಡೀ ಏರಿಯಾದಲ್ಲಿ Jesus is touching you now. ಯೇಸು ಈಗ ಮುಟ್ಟುತ್ತಿದ್ದಾರೆ. The glory of the Lord is revealing on you, brother. ದೇವರ ಮಹಿಮೆ ನಿಮ್ಮ ಮೇಲೆ ಬರುತ್ತಿದೆ ಬ್ರದರ್. You are a chosen vessel ನೀನು ಆಯ್ದುಕೊಳ್ಳಲ್ಪಟ್ಟ ಉಪಕರಣ for the glory of God. ದೇವರ ಮಹಿಮೆಗಾಗಿ. In the name of Jesus. ಯೇಸುವಿನ ನಾಮದಲ್ಲಿ Receive your healing. ನಿನ್ನ ಸೌಖ್ಯವನ್ನು Receive it. ಸ್ವೀಕರಿಸು. Many are receiving healing touch. ಅನೇಕರಿಗೆ ಸೌಖ್ಯದ Look ಸ್ಪರ್ಶ at this ಸಿಕ್ಕಿದೆ. sister. ಈ ಸಹೋದರಿ Jesus is touching you now. ಯೇಸು ನಿನ್ನನ್ನು ಈಗ ಮುಟ್ಟುತ್ತಿದ್ದಾರೆ. Wonderfully, Jesus is moving here. ನೋಡಿ ಯೇಸು ಸ್ವಾಮಿ ಇಲ್ಲಿ ಚಲಿಸುತ್ತಿದ್ದಾರೆ. All of you pray now. ಎಲ್ಲರೂ ಈಗ ಎದ್ದು ನಿಂತು Brother, ಪ್ರಾರ್ಥಿಸಿ. you pray, ನೀನು brother. ಪ್ರಾರ್ಥನೆ ಮಾಡು ಬ್ರದರ್. You pray, brother. ಪ್ರಾರ್ಥನೆ ಮಾಡು. Sister, you pray with all your heart. ನೀನು ಪೂರ್ಣ ಹೃದಯದಿಂದ ನೀವು ಪ್ರಾರ್ಥಿಸು. Jesus want to touch you ಯೇಸು ನಿಮ್ಮನ್ನು ಮುಟ್ಟಿ ಗುಣಪಡಿಸಲು and ಬಯಸುತ್ತಿದ್ದಾರೆ. set you free. ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. You can remove that belt. ಆ ಸೊಂಟದ ಪಟ್ಟಿಯನ್ನು ಬಿಚ್ಚಿ ಬಿಚ್ಚಿರಿ. Everybody in this place. ನೋಡಿ ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ವ್ಯಕ್ತಿಗಳು. What's your name, sister? ಸಹೋದರ ನಿಮ್ಮ ಹೆಸರು? Come here. ಈಚೆ ಬನ್ನಿ. When she is coming into the stage, ಆಕೆ ಸ್ಟೇಜಿಗೆ ಬರುವಾಗ
wind will blow, ನೋಡಿ ಗಾಳಿ ಬೀಸುತ್ತದೆ, not from the fan, ನೋಡಿ ಫ್ಯಾನ್ ನ ಗಾಳಿ ಅಲ್ಲ, but from the Holy Spirit. ಪರಿಶುದ್ಧಾತ್ಮರು. Be there, be there, be there, ಮುಟ್ಟಬೇಡಿ, be there. ಅಲ್ಲೇ ನಿಂತುಕೊಳ್ಳಿ, ಸ್ವಲ್ಪ ಆಚೆ Just stand there. ಅಲ್ಲೇ ನಿಂತುಕೊಳ್ಳಿ, Try to stand there. ಅಲ್ಲೇ ನೆಟ್ಟಿಗೆ ನಿಂತುಕೊಳ್ಳಿ. Jesus will touch you now. ಯೇಸು ನಿಮ್ಮನ್ನೀಗ ಮುಟ್ಟುತ್ತಾರೆ. Something in the throat, the ಗಂಟಲಿನಲ್ಲಿ side, there is a growth. ಅಲ್ಲಿ ಒಂದು ಗಡ್ಡೆ ಇದೆ ಗಂಟಲಿನಲ್ಲಿ. It will disappear now. ಇದೀಗ ಮಾಯವಾಗ್ತಾ ಇದೆ. Oh, she is receiving the touch of God. ಆಕೆ ದೇವರ ಸ್ಪರ್ಶ. Look at this, look at this, look at this. ನೋಡಿ, This is the ನೋಡಿ, power ನೋಡಿ, of God. ನೋಡಿ. This ದೇವರ ಶಕ್ತಿ ನೋಡಿ, ನೋಡಿ, is ನೋಡಿ. the power of God. ಇದು ದೇವರ Jesus ಶಕ್ತಿ. is setting you free. ಯೇಸುಗಳನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. When you are praying, volunteer. When you are praying, put your hand there and pray. That side, that side, that side. ಅದೇ ಭಾಗದಲ್ಲಿ If someone want to see the growth is disappearing, come and see this. ಯಾರಿಗಾದ್ರೂ ಗಡ್ಡೆ ಮಾಯವಾಗುದು ನೋಡ್ಬೇಕು ಅಂತ ಇದ್ರೆ ಬಂದು You can ನೋಡ್ಬೋದು. zoom it. ನೋಡಿ ಬಂದು ನೋಡ್ಬೋದು. Come and see. ಯಾರಿಗಾದ್ರೂ ಗಡ್ಡೆ ಮಾಯವಾಗುದು Jesus ನೋಡ್ಬೇಕಿದ್ರೆ is ಬಂದು ನೋಡ್ಬೋದು. ಯೇಸುವನ್ನು ಮುಟ್ಟುತ್ತಿದ್ದಾರೆ. ಯೇಸು ಮುಟ್ಟುತ್ತಿದ್ದಾರೆ. Come this side. Sit Anche- here and see. Jesus is touching you now. Don't pray now. ನೀವು You don't pray now. ನೀವು You ಪ್ರಾರ್ಥನೆ are not ಮಾಡಿ called ಆಚೆ. to pray. You are called to see. ನೋಡಿ ನೀವು ಫ್ರೀ ಆಗಿ ನೋಡಿ. Jesus. The glory of the Lord is revealing. ದೇವರ ಮಹಿಮೆ ಇಲ್ಲಿ ಪ್ರಕಟವಾಗ್ತಾ ಇದೆ. The glory of the Lord is revealing. ನೋಡಿ ದೇವರ ಮಹಿಮಾ ಭರಿತ ದೇವರು ಇಲ್ಲಿ ಪ್ರಕಟವಾಗ್ತಿದ್ದಾರೆ. Hallelujah. Hallelujah. The sister, ಈ ಸಹೋದರಿ she was praying and preparing for 25 days. 25 ದಿನ ಈ ಧ್ಯಾನಕ್ಕಾಗಿ ಪ್ರಾರ್ಥನೆ ಮಾಡಿ ಸಿದ್ಧಳಾಗಿ ಬಂದಿದ್ದಾಳೆ. For this healing touch. ಈ ಸೌಖ್ಯದ ಸ್ಪರ್ಶನೆಗಾಗಿ. I don't know whether she is coming for the first time here, but she was prepared to receive this healing ನನಗೆ touch. ಗೊತ್ತಿಲ್ಲ ಇವಳು ಮೊದಲ ಬಾರಿ ಬಂದಿದ್ದಾಳೆಂದು, ಆದ್ರೆ ಈ ಧ್ಯಾನಕ್ಕಾಗಿ ಆಕೆ ಸರಿಯಾಗಿ ಪ್ರಾರ್ಥನೆ ಮಾಡಿ ಸಿದ್ಧಳಾಗಿ Now ಬಂದಿದ್ದಾಳೆ. this is the time. ಇದಾಗಿದೆ ನಿನ್ನ ಸಮಯ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. You have a mother. ನಿಮಗೆ ನಿಮ್ಮ ತಾಯಿ ಬಂದಿದ್ದಾಳೆ. That mother is being touched by Jesus right now. ನಿಮ್ಮ ತಾಯಿಗೂ ಯೇಸು ಸ್ವಾಮಿ ಈ ಸಮಯ ಮುಟ್ಟುತ್ತಿದ್ದಾರೆ. Is there any family members of her here? ಈಕೆಯ ಮನೆಯಿಂದ ಯಾರಾದ್ರೂ ಬಂದವರಿದ್ರೆ ಇದ್ದಾರೆ. You are from same ಯಾರು? family. You are from same family. ಒಂದೇ ಮನೆಯವರು ನೀವು. Oh, she is your sister. ಅವರು ನಿಮ್ಮ ಸಹೋದರಿ. Jesus is touching you both. ಯೇಸು ಇಬ್ಬರನ್ನು ಮುಟ್ಟಿದ್ದಾರೆ. Oh, the power of God is moving here. ದೇವರ ಮಹಿಮೆ ಇಲ್ಲಿ ಎಲ್ಲ All ಚಲಿಸುತ್ತಿದೆ. of you pray. All of you pray. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ pray, ಮಾಡಿ. pray, pray, pray in the name of ಪ್ರಾರ್ಥಿಸಿ, Jesus. ಯೇಸುವಿನ ನಾಮದಲ್ಲಿ. Pray in the name of Jesus. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ, Jesus ಪ್ರಾರ್ಥಿಸಿ. want to set you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಲು What's your ಬಯಸ್ತಿದ್ದಾರೆ. name? ನಿಮ್ಮ ಹೆಸರು Perpetua. Perpetua. Okay. Perpetua. I was seeing in the right side, not in the left side. It was in the right side. Jesus was removing something from here. It was very evident to me. It was very clear in front of my eyes. You came here for the first time? Yes. She came here for the ಇವಳು first time. ಮೊದಲ ಬಾರಿ ಇಲ್ಲಿಗೆ ಧ್ಯಾನಕ್ಕೆ ಈಗ ಬಂದಿರುವುದು. But you were praying and preparing. ನೀವು Yes, I was praying and I just I didn't inform office. I just booked my ticket and I just jumped. I was preparing from so long to come here. You were preparing for so long to come here. Oh, praise. From where are you coming? Bangalore. You came all the way from Bangalore. ಬ್ಯಾಂಗ್ಳೂರಿಂದ ಬಂದಿದ್ದಾರೆ. What a great faith. ಶ್ರೀ. She is here for the first time. She ಇವಳು- came all the way from Bangalore without even informing the company. She was just jumping and skipping from her job and coming. ನೋಡಿ, ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಆಫೀಸಲ್ಲಿ ಸಮೇತ ಹೇಳದೆ ಬ್ಯಾಂಗ್ಳೂರಿಂದ ತುಂಬಾ ದೂರ ಪ್ರಯಾಣ ಮಾಡಿ But ಬಂದಿದ್ದಾಳೆ. she was prepared ಆದ್ರೆ ಅವಳು ಸಿದ್ಧಳಾಗಿ to ಇದ್ದಳು. receive this touch of God. ದೇವರ ಸ್ಪರ್ಶನೆಯನ್ನು ಪಡೆಯಲಿಕ್ಕಾಗಿ. Doesn't matter from where are you praying, your heart is to God. ನೋಡಿ, ನೀವು ಎಲ್ಲಿದ್ದು ಪ್ರಾರ್ಥನೆ ಮಾಡಿದ್ರು ಪರವಾಗಿಲ್ಲ, ನಿನ್ನನ್ನು ದೇವರು ನೋಡುತ್ತಿದ್ದಾರೆ. Oh my God, another. Oh my God, wonderful healings are coming up. ನೋಡಿ, Wonderful healings are, ಅದ್ಭುತಕರವಾದ ಸೌಖ್ಯ ಈಗಲೇ ಸಂಭವಿಸುತ್ತಿದೆ. wonderful healings are coming up. ಅದ್ಭುತಕರವಾದ ಸೌಖ್ಯ ಸೌಖ್ಯ ಸೌಖ್ಯ. I was seeing
you are calling Jesus and telling, I'm unable to stand, I'm unable to walk, you have to help me because my right hip is injured heavily. ನೀವು ಈ ರೀತಿ ಹೇಳಿದ್ದೀರಾ, ಸ್ವಾಮಿ ನನಗೆ ಎದ್ದೇಳಲಿಕ್ಕೂ ಆಗ್ತಾ ಇಲ್ಲ, ನಡೆಯಲಿಕ್ಕೂ ಆಗ್ತಾ ಇಲ್ಲ, ಅದು ನನ್ನ ಬಲಬದಿಯ ಸೊಂಟಕ್ಕೆ ಅಷ್ಟು ತೊಂದರೆ ಇದೆ ಅಂತ ಹೇಳಿದ್ದೀರಿ. ಹೌದು. You know what Jesus is saying? ಯೇಸು ನಿಮಗೆ ಹೇಳುತ್ತಿದ್ದಾರೆ, Even the blood circulation of that right side ಬಲಬದಿಯ ರಕ್ತದ is ಚಲಿತ not proper. ಅದು ಸರಿಯಾಗಿ ರಕ್ತ ಹರಿಯುತ್ತಿಲ್ಲ. But today, ಆದರೆ ಇಂದು Jesus is healing you. ಯೇಸು ನಿಮ್ಮನ್ನು ಗುಣಪಡಿಸುತ್ತಿದ್ದಾರೆ. Move. ಸ್ವಲ್ಪ ಸ್ವಲ್ಪ Space. ಜಾಗ Make ಬಿಡಿ. space. He's going to walk. ಅವರೀಗ ನಡೆಯುತ್ತಾರೆ. He's going to walk. Give him ಅವರೀಗ space. ನಡೆಯುತ್ತಾರೆ. ಸ್ವಲ್ಪ ಜಾಗ He ಬಿಡಿ. is going to walk. Give him ಅವರೀಗ space. ಎದ್ದು ನಡೆಯುತ್ತಾರೆ. ಜಾಗ ಬಿಡಿ. Hallelujah. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕರೀರಿ, ಯೇಸುವೇ, Hallelujah. Hallelujah. ಯೇಸುವೇ. In the name of Jesus. ಯೇಸುವಿನ ನಾಮದಲ್ಲಿ. Put your hand on the right side of your hip. Of his hip. No. Don't push him. ಅವರನ್ನು ಎಬ್ಬಿಸಬೇಡಿ. Put your hand there. ಅಲ್ಲಿ Pray, pray, ಕೈ pray, ಇಟ್ಕೊಂಡು pray ಪ್ರಾರ್ಥನೆ, now. ಅಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ. Pray now. ಈಗ ಪ್ರಾರ್ಥನೆ ಮಾಡಿ. The name of for the leg. The wonderful thing is, ನೋಡಿ, ಅದ್ಭುತಕರವಾದೊಂದು he ಕಾರ್ಯ. came here paralyzed. ನೋಡಿ, ಇವರು ಲಕ್ಕು ಹೊಡೆದು ಪಾರ್ಶ್ವವಾಯು ರೋಗಿಯಾಗಿ ಬಂದವರಾಗಿದ್ದರು ಇವರು. Now he became a volunteer. ಈಗ ನೋಡಿ, ಅವರು ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸ್ತಾ Now he ಇದ್ದಾರೆ. is praying for others. ಈಗ ನೋಡಿ, ಅವರು ಬೇರೆಯವರಿಗಾಗಿ ಇವನ್ನ ಪ್ರಾರ್ಥಿಸುತ್ತಿದ್ದಾರೆ. What a wonderful testimony. ಎಷ್ಟು ಅದ್ಭುತಕರವಾದ ಸಾಕ್ಷ್ಯ. It's great. Move. He's going to walk. ಜಾಗ ಬಿಡಿ. I know he's your husband. No value. Move. ನಮ್ಗೆ ಗೊತ್ತು ಇವರು ನಿಮ್ಮ ಗಂಡ ಅಂತ. ಪ್ರಯೋಜನ ಇಲ್ಲ. ಜಾಗ ಬಿಡಿ. ಸ್ವಲ್ಪ ಆಚೆ ಹೋಗಿ. Husband ಎಲ್ಲ ಬೀಟಿ ಬರಬಹುದು. ಗಂಡ ಎಲ್ಲ ಮನೆಗೆ ಬರುವಾಗ. Hallelujah. Hallelujah. Brother. ಇಲ್ಲಿ ನೋಡಿ, Get up. ಎದ್ದೇಳಿ. Get up. ಎದ್ದೇಳು. Walk. ನಡೆ. Walk. ನಡೀರಿ. Walk. ಬನ್ನಿ. Walk. ನಡೆಯಿರಿ. Receive the blessing from the bridge. Come. Patricia, come. You got the blessing from the Father. Climb the step. ಮೆಟ್ಲತ್ತಿ ಬನ್ನಿ. ಮುಟ್ಟಬೇಡಿ. ಬಿಡಿ. ನಡೆ. ಯೇಸುವೇ. Thank you, Jesus. ಶ್ರೇಷ್. He's healing me. ಶ್ರೇಷ್. Jesus, I love you, Jesus. Go and get the blessing from the Father. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. It's a wonderful restoration. ಅದ್ಭುತಕರವಾಗಿ ದೇವರು In the ಮರಳಿ ಕಟ್ಟಿ. beginning, the Father was mentioning about the restoration. ನೋಡಿ, ಪ್ರಾರಂಭದಲ್ಲೇ ಗುರುಗಳು ನಿಮಗೆ ಪುನರ್ಸ್ಥಾಪನೆ ಬಗ್ಗೆ ಹೇಳಿದ್ದಾರಲ್ಲವೇ? Minimum 5 towel record for today. What is this, Annama? You have no fan even. Not even putting a good fan for me. What is this? This Annama is not even arranging anything and allow me to preach. What is this? Hallelujah. 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 The time has come. ಈಗ ಸಮಯ ಬಂದಿದೆ. It is the restoration. ಇದು ಪುನರ್ಸ್ಥಾಪನೆಯ ಸಮಯ. This was Father talking about. ಇದರ ಕುರಿತಾಗಿದೆ ಗುರುಗಳಿಂದ ಹೇಳಿದ್ದು. The beginning Father was talking about the restoration. ಪ್ರಾರಂಭದಲ್ಲೇ ಗುರುಗಳು ಪುನರ್ಸ್ಥಾಪನೆ ಬಗ್ಗೆ ಹೇಳಿದ್ದಾರಲ್ವೇ? Hallelujah. Hallelujah. Now you can get your husband. ಈಗ ನಿಮ್ಮ ಗಂಡನ ಬಳಿಗೆ ಬನ್ನಿ. Now you can get your husband. ಬನ್ನಿ, ಈಗ ನಿಮ್ಮ ಗಂಡನನ್ನು ಕರೆದುಕೊಂಡು ಹೋಗ್ಬೋದು. Hallelujah. Hallelujah. You bought him with a great faith. ನೀವು ತುಂಬಾ ನಂಬಿಕೆಯಿಂದ ಕರೆದು ತಂದಿದ್ದೀರಾ. Hallelujah. Thank you, Jesus. Thank you. Go. Take him. We don't ಅವರನ್ನು want him. ಕರೆದುಕೊಂಡು ಹೋಗಿ. ಇನ್ನು We don't want him. But don't help him anymore. ಅವರನ್ನು ಇನ್ನವರಿಗೆ He ಸಹಾಯ is ಮಾಡಿ. healed. If you are unbelief, don't help him, please. ನಿಮಗೆ Okay? ನಂಬಿಕೆ He is perfect now. ಅವರೀಗ Hallelujah. ಪೂರ್ಣ ಗುಣಮುಖರಾಗಿದ್ದಾರೆ. I am perfect now. He is perfect. Come on. Give hands to Jesus. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Don't sit now.
now. Walk around. Walk around. ಇನ್ನು Walk around. ಕುಳಿತುಕೊಳ್ಳಿ, Walk ನಡೀರಿ. around. ಆಚೆ ಈಚೆ ಎಲ್ಲ Walk ನಡೀರಿ around. ನಡೀರಿ ಆಚೆ ಈಚೆ ಎಲ್ಲ walk. ಆಚೆ ಈಚೆ ನಡೀರಿ ಆಚೆ ಈಚೆ ಎಲ್ಲ ನಡಿ. ಆಚೆ ಈಚೆ ಎಲ್ಲ ನಡಿ. ನಡೆ ನಡೆ ನಡಿ ನಡಿ ನಡೆ ನಡಿ. ನಡೆ ನಡಿ ನಡಿ. ನಡೆ ನಡೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮಂತಿಕೆ. Holy Spirit is moving here. ಪರಿಶುದ್ಧಾತ್ಮರಲ್ಲಿ ಚಲಿಸುತ್ತಿದ್ದಾರೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮಂತಿಕೆ. ತಾನನನನ Dilaru, ta-na-na-na-na, ta-na-na-na-na, ta-na-na-ni-ni-ni-ni, za-na-na-ni. Jesus, many healings. ಅನೇಕ ಸೌಖ್ಯಗಳು. This family is being touched by Jesus. ನೋಡಿ ಈ ಕುಟುಂಬದವರಿಗೆ ದೇವರ ಸ್ಪರ್ಶ. You pray, this is your day. ಇದು ನಿನ್ನ ದಿನ. Where is your brother? ನಿಮ್ಮ ಸಹೋದರ ಎಲ್ಲಿ? Where is he? Come here. ಈಚೆ ಬನ್ನಿ ಈಚೆ ಬನ್ನಿ. He was receiving 2 healings at a time. One was into his eyes. ಅವರಿಗೆ 2 ಸೌಖ್ಯ ಒಂದೇ ಸಮಯ ಸಿಕ್ಕಿದೆ. ಒಂದು ಅವನ ಕಣ್ಣಿಗೆ. What is your problem with your eyes? ಏನಾಗಿದೆ ನಿಮ್ಮ ಕಣ್ಣಿನ ತೊಂದರೆ? You cannot see through your right eye. ಬಲ ಕಣ್ಣು ಕಾಣಿಸ್ತಾ ಇಲ್ಲ. Oh Jesus. Brother, your right eye is opened already. ನಿಮ್ಮ ಬಲ ಕಣ್ಣು ಈಗಾಗಲೇ ತೆರೆಯಲ್ಪಟ್ಟಿದೆ. It was layered, no? It was blurred and layered. Yeah. Now it's clear. ಈಗ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. Come on, give thanks to the Lord. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. Brother and sister, stay back and pray. ನೀವಿಬ್ಬರು ಕುಳಿತುಕೊಂಡು Pray for others. ಏರಿಯಾಗಿ ಪ್ರಾರ್ಥನೆ ಮಾಡಿ. All brothers and sisters, those who are attending, brothers and sisters, how many brothers and sisters are attending meeting? ನೋಡಿ Retreat today? How many brothers and sisters attending retreat today? ನೋಡಿ ಎಷ್ಟು ಸಹೋದರ ಬ್ರದರ್ಸ್ ಮತ್ತು ಸಿಸ್ಟರ್ಸ್ ಈ ಧ್ಯಾನಕ್ಕಾಗಿ ಇಂದು ಬಂದಿದ್ದೀರಾ? All of you come here. ಅವರೆಲ್ಲ ಈಚೆ ಬರಲಿ. This is, others can maybe sit. ಮತ್ತುಳಿದವರೆಲ್ಲ ಕುಳಿತು. Only the brother and sister. ನೋಡಿ ಬ್ರದರ್ ಮತ್ತು ಸಿಸ್ಟರ್, Not the husband and wife. ಗಂಡ ಹೆಂಡತಿ ಅಲ್ಲ. Come here. ಈಚೆ ಬನ್ನಿ. Jesus is calling you now. ಯೇಸು ನಿಮ್ಮನ್ನು ಈಗ ಕರೆಯುತ್ತಿದ್ದಾರೆ. Jesus is calling you now. ಯೇಸು ನಿಮ್ಮನ್ನು ಈಗ ಕರೆಯುತ್ತಿದ್ದಾರೆ. Okay. All the brother and sister. ಎಲ್ಲ ಬ್ರದರ್ ಮತ್ತು ಸಿಸ್ಟರ್. Hallelujah. ಹಲ್ಲೆಲೂಯಾ. Where is your sister? ನಿಮ್ಮ ಸಿಸ್ಟರ್. You 3 sisters came together. ನೋಡಿ 3 ಸಿಸ್ಟರ್ಗಳು ಒಟ್ಟಿಗೆ Volunteers, ಬಂದಿದ್ದಾರೆ. hold on. ಸಾಕು, ಸಾಕು. After this prayer, let them come. ಈ ಪ್ರಾರ್ಥನೆಯ ನಂತರ ಮತ್ತುಳಿದವರು ಬಂದ್ರೆ ಸಾಕು. Jesus. Okay. 3 sisters together. ನೀವು ನೋಡಿ 4 sisters together. 4 ಸಹೋದರಿಯಂದ್ರು ಒಟ್ಟಿಗೆ ಬಂದಿದ್ದಾರೆ. Okay. Move a bit. Okay. Bit. 4 sisters together. 4 ಸಹೋದರಿಯಂದ್ರು ಬಂದಿದ್ದಾರೆ. Wait for me. I will call you. Okay. First of all, I'm attending these 4 sisters. These 4 sisters we are attending first. ನೋಡಿ 4 ಸಹೋದರಿಯಂದಿರಿಗಾಗಿ Brother and ಈಗ sister need to pray for them. ನೀವು ನೋಡಿ ಸ್ವಲ್ಪ ಆಚೆ. Okay. ಆನ್ಲೈನ್. Among these 4 sisters, ನೋಡಿ ಈ 4 ಸಹೋದರಿಯಂದಿರು who is having issue with the hip? ನೋಡಿ ಈ 4 ಸಹೋದರಿಯರಲ್ಲಿ ಯಾರಿಗೆ ಸೊಂಟಕ್ಕೆ ತೊಂದರೆ? ನೀವೇ. That's you. Okay. No. That's you. ನೀವೇ. Okay, be there. Now you know what Jesus saying. ಯೇಸುವಿಗೆ I'm ಹೇಳುತ್ತಿರುವುದು attending these 4 sisters now. ನೋಡಿ 4 ಸಹೋದರಿಯಂದಿರನ್ನು God told me ದೇವರು ನನಗೆ ಹೇಳಿದ್ರು, one among them ಒಬ್ಬರ ನಂತರ ಒಬ್ಬರು had an issue with the hip for 7 years. 7 ವರ್ಷಗಳಿಂದ ಇವರಲ್ಲಿ ಒಬ್ಬರಿಗೆ ಸೊಂಟಕ್ಕೆ ತೊಂದರೆ ಇದೆ. It was you. ಅದು ನೀವೇ. It's you. ಹೌದು. Okay. Jesus is touching you now. ಯೇಸು ನಿಮ್ಮನ್ನು ಈಗ ಮುಟ್ಟುತ್ತಿದ್ದಾರೆ. And one of you ನಿಮ್ಮಲ್ಲಿ ಇನ್ನೊಬ್ಬರು is praying for a son.
ಒಂದು ಮಗನಿಗಾಗಿ One ಪ್ರಾರ್ಥಿಸುತ್ತಿದ್ದೀರಾ. among you ನಿಮ್ಮಲ್ಲಿ ಒಬ್ಬರು is praying for a son. ಮಗನಿಗಾಗಿ That's you. ಅದು ನೀವು ಯಾರು? That's you. ನೀವೇ. Okay. Another one ಇನ್ನೊಬ್ಬರು is praying for a daughter's marriage. ನೋಡಿ, ಮಗಳ ಮದುವೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೀರಾ. Is that true? Yes, I am. You are the one praying for the daughter's marriage. ನೀವೇ ಮಗಳ ಮದುವೆಗಾಗಿ ಪ್ರಾರ್ಥಿಸುತ್ತಿದ್ದೀರಿ. One sister ಒಬ್ಬಳು ಸಹೋದರಿ is praying for the married daughter. ನೋಡಿ, ಮದುವೆಯಾದ ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. Okay, she is praying for the daughter's marriage. ಇವರು ಮಗಳ ಮದುವೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. One among them ಇವರಲ್ಲಿ ಇನ್ನೊಬ್ಬರು is praying for the married daughter. That's you. ಮದುವೆಯಾದ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. That's you. ಅದು ನೀವೇ. Yes. Okay. Okay, now they too are under the monitor of God, under the coverage of God. ನೋಡಿ, ಈಗ ಇವರಿಬ್ಬರು ದೇವರ ಕೃಪೆಯ ಅಡಿಯಲ್ಲಿ ಬಂದಿದ್ದಾರೆ. And who has submitted her life at the age of 17 to the Lord? ನೋಡಿ, ಯಾರು That's you. 17ನೇ ವಯಸ್ಸಿನಲ್ಲಿ Yes, yes. ತಮ್ಮ ಜೀವನ ದೇವರಿಗಾಗಿ That's ಸಮರ್ಪಿಸಿದ್ದೀರಿ. you. Yeah. ಅದು ನೀವೇ. Okay. Now the third one is also under the coverage. ನೋಡಿ, ಮೂರನೇ ವ್ಯಕ್ತಿಯಲ್ಲಿಗೂ ದೇವರ ಕೃಪೆ ಬಂತು. Now she is the one. ಈಗ ನೋಡಿ, ನಾಲ್ಕನೇದಾಗಿ ಇವರು praying ಪ್ರಾರ್ಥಿಸುತ್ತಿದ್ದಾರೆ for all these three. ಈ ಮೂವರಿಗಾಗಿ. Now Holy Spirit is going to relieve these four sisters and all their prayer requests today, right now, with all the power of God. ನೋಡಿ, ಈ 4 ಮಂದಿಯ ಸಹೋದರರ ಪ್ರಾರ್ಥನೆಯ ಕೋರಿಕೆ ದೇವರ ಶಕ್ತಿ ಅವರ ಮೇಲೆ ಇಳಿದು ಬಂದಿದೆ. Let us pray for these four sisters. ಈಗ ನಾವೆಲ್ಲರೂ ಈ 4 ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. Stretch your right hands towards them. ನಿಮ್ಮ ಬಲಗೈಯನ್ನು ಇವರ ಮೇಲೆ ಚಾಚಿ. In the name of Jesus. ಯೇಸುವಿನ ನಾಮದಲ್ಲಿ Lord, we pray ದೇವರೇ, ನಾವು ಪ್ರಾರ್ಥಿಸುತ್ತಿದ್ದೇವೆ that you move into her family life. ಇವರ ಕುಟುಂಬ ಜೀವನಕ್ಕೆ ಬನ್ನಿ. She is going through a lot. ಈಗ ತುಂಬಾ ನರಳುತ್ತಿದ್ದಾಳೆ. Nights were sleepless. ನಿದ್ರೆ ಇಲ್ಲದಿರುವ ರಾತ್ರಿ. She is coming to you for a favor, Lord. ಸ್ವಾಮಿ, ನಿಮ್ಮಲ್ಲಿ ಭರವಸೆ ಇಟ್ಟು ನಿಮ್ಮ ಬಳಿಗೆ ಈಕೆ ಬಂದಿದ್ದಾಳೆ. Finance is involved. ಆರ್ಥಿಕವಾಗಿ ನರಳುತ್ತಿದ್ದಾಳೆ. Peace is involved. ನೆಮ್ಮದಿ ಇಲ್ಲದೆ ನೊಂದಿದ್ದಾಳೆ. All of you pray. ಎಲ್ಲರೂ ಈಗ ಪ್ರಾರ್ಥಿಸಿ. All of you pray for the sister. ಎಲ್ಲರೂ ಈ ಸಹೋದರಿಗಾಗಿ ಈಗ ಪ್ರಾರ್ಥನೆ ಮಾಡಿ. Jesus is entering into her house now. ಯೇಸು ಈಗ ಇವಳ ಕುಟುಂಬದಲ್ಲಿ The ಪ್ರವೇಶಿಸುತ್ತಿದ್ದಾರೆ. same way Jesus entered into the Zacchaeus house. ಜಕ್ಕಾಯನ ಮನೆಯಲ್ಲಿ ಯೇಸು ಸ್ವಾಮಿ ಪ್ರವೇಶಿಸಿದಂತೆ Jesus is entering into your house now. ಯೇಸು ನಿಮ್ಮ ಮನೆಗೆ ಈಗ ಪ್ರವೇಶಿಸುತ್ತಿದ್ದಾರೆ. Peace God is sending. ಶಾಂತಿದಾಯಕನಾದ ದೇವರೀಗ ನಿಮ್ಮಲ್ಲಿಗೆ ಬರುತ್ತಿದ್ದಾರೆ. ಅದು ನೋಡಿ, ಮಹತ್ ಕಾರ್ಯವಾಗಿದೆ ಇದು. She was calling and praying and praying and praying. ಆಕೆ ನೋಡಿ, ಪ್ರಾರ್ಥನೆ ಮಾಡಿ Lord, you have to enter into my family. ಸ್ವಾಮಿ, ನನ್ನ ಕುಟುಂಬಕ್ಕೆ ಒಮ್ಮೆ ಬನ್ನಿರಿ ಎಂದು ಕರೆಯುತ್ತಿದ್ದಳು. Side. Four sisters roaming around. ನೋಡಿ, 4 ಸಹೋದರಿಯಂದರು. Jesus. Come, the whole family will be delivered today. ನೋಡಿ, ಇಡೀ ಕುಟುಂಬಕ್ಕೆ ಇಂದು ಬಿಡುಗಡೆ ಸಿಗ್ತಾ ಇದೆ. I don't have enough time for them. ನೋಡಿ, ಇವರಿಗೋಸ್ಕರ ಸಮಯ ಸಾಕಾಗುವುದಿಲ್ಲ. But when I am praying for her, ನಾನು ಹೀಗಾಗಿ ಪ್ರಾರ್ಥಿಸಿದಾಗ I am seeing a daughter. ನಾನು ಒಬ್ಬಳ ಮಗಳನ್ನು ಕಾಣುತ್ತಿದ್ದೇನೆ. Jesus is healing the daughter. ಯೇಸು ಮಗಳನ್ನು ಗುಣಪಡಿಸುತ್ತಿದ್ದಾರೆ. Hallelujah. ಹಲ್ಲೆಲೂಯಾ. Where is her daughter? ಇವರ ಮಗಳಲ್ಲಿ, ಇವರ ಮಗಳು. She is the daughter. ಇವರು ಮಗಳು. Jolene. What's your name? ನಿನ್ನ ಹೆಸರೇನು? Jolene. Hey, bless you, ma. ನೀನು You are ಆಶೀರ್ವದಿಸಲ್ಪಟ್ಟಿದ್ದೀರಿ. healed. ನೀನು ಸೌಖ್ಯ You are ಹೊಂದಿದ್ದೀರಿ. healed. ನೀವು ಗುಣಮುಖರಾಗಿದ್ದೀರಿ. The prayer of your mother ನಿನ್ನ ಅಮ್ಮನ ಪ್ರಾರ್ಥನೆಯಿಂದ is getting answered now. ಈಗ ಅದಕ್ಕೆ ಉತ್ತರ ಬಂದಿದೆ. All the sisters, ಈ ಸಹೋದರಿಯರೆಲ್ಲರೂ you pray now. ಈಗ ಪ್ರಾರ್ಥನೆ ಮಾಡಿ.
Yes. I know. Wait here. Lift your hand like this. ಕೈಯನ್ನು ಹಾಗೆ ಚಾಚಿ ಹಿಡಿದು Jesus will touch you. ಯೇಸು ನಿಮ್ಮನ್ನು ಮುಟ್ಟುತ್ತಾರೆ. Where is that brother who prayed? Come here. Stand with me. Stretch your hand towards him. ಇವರ ಮೇಲೆ ಕೈಯನ್ನು ಚಾಚಿ Pray for him. ಅವನಿಗಾಗಿ ಪ್ರಾರ್ಥಿಸು. Jesus ಯೇಸು is setting him free. Not in your head. ಮುಟ್ಟಬೇಡಿ, Put it in the ಹೆಗಲಲ್ಲಿ. Jesus ಯೇಸು is setting him free ಇವನನ್ನು ಸ್ವಾತಂತ್ರ್ಯಗೊಳಿಸಿ for every areas of his life. ಇವನ ಜೀವನದ ಪ್ರತಿಯೊಂದು ಹಂತಗಳಲ್ಲಿ. Lord, you anoint your son. ಸ್ವಾಮಿ ನಿಮ್ಮ ಮಗನನ್ನು ಅಭಿಷೇಕಗೊಳಿಸು. Lord, you set your son free. ಸ್ವಾಮಿ ನಿಮ್ಮ ಮಗನನ್ನು ಸ್ವಾತಂತ್ರ್ಯಗೊಳಿಸು. Lord, you sent your Holy Spirit. ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಸ್ವಾಮಿ. Lord, you are the one anointing and setting your children free. ಯೇಸುವೇ ನೀವೇ ನಿಮ್ಮ ಮಕ್ಕಳನ್ನು ಅಭಿಷೇಕ ಮಾಡಿ ಸ್ವಾತಂತ್ರ್ಯಗೊಳಿಸುವ. Right now we pray ಈಗ ನಾವು that the ಪ್ರಾರ್ಥಿಸುತ್ತಿದ್ದೇವೆ. Holy Spirit ಪವಿತ್ರಾತ್ಮರು ಇಳಿದು ಬರಲಿ. move into his life. ಇವನ ಜೀವನದಲ್ಲಿ ಚಲಿಸಲಿ. Where is your mother is here? ನಿಮ್ಮ ಅಮ್ಮ, Your mother is receiving healing. ನಿಮ್ಮ ಅಮ್ಮನೀಗ ಸೌಖ್ಯ ಪಡೆಯುತ್ತಿದ್ದಾರೆ. All the sickness, ನಿಮ್ಮ ಅಮ್ಮನಲ್ಲಿರುವ ಎಲ್ಲ ಕಾಯಿಲೆಗಳು, all the sickness which you are suffering, your mother also suffering through the ನೀನು same. ನರಳುತ್ತಿದ್ದೀಯ, ನಿನ್ನ ಅಮ್ಮನು ಸಹ ಅದೇ ರೀತಿ ನರಳುತ್ತಿದ್ದಾಳೆ. His sickness ಇವನ ಕಾಯಿಲೆಯಿಂದ same to his mother. ಇವನ ಹಾಗೆ ಇವನ ಅಮ್ಮನಿಗೂ ಅದೇ ಕಾಯಿಲೆ ಇದೆ. Hallelujah. ಹಲ್ಲೆಲೂಯಾ. Whatever sickness he is suffering with, ಇವನು ಯಾವುದೆಲ್ಲ ಕಾಯಿಲೆಯಿಂದ ನರಳುತ್ತಿದ್ದಾನೋ mother is also suffering with the same. ಇದೇ ಕಾಯಿಲೆಯಿಂದ ಇವನ ಅಮ್ಮನು ನರಳುತ್ತಿದ್ದಾಳೆ. Now I am seeing angel of the Lord is moving Maharashtra, Mumbai. ನಾನೀಗ ಕಾಣುತ್ತಾ ಇದ್ದೇನೆ ದೇವದೂತನು ಮುಂಬೈಯಲ್ಲಿರುವ ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇದ್ದಾರೆ. Yes, angel of the Lord is moving Maharashtra. ದೇವದೂತನು ಮಹಾರಾಷ್ಟ್ರದಲ್ಲಿ ಹೋಗಿದ್ದಾರೆ. This is going to be a significant miracle in your family. ನಿನ್ನ ಕುಟುಂಬದಲ್ಲಿ ಒಂದು ಪವಾಡದ ಗುರುತಾಗಿದೆ ಇದು. All that you are, don't cry. ಅಳ್ಬೇಡಪ್ಪ, ಅಳ್ಬೇಡ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. All that you are suffering, your mother is suffering. ಇನ್ನೇನು? All your mother is suffering, your grandma was suffering. ನೀವು ನರಳುತ್ತಿರುವ ಎಲ್ಲ ಕಾಯಿಲೆ ನಿನ್ನ ಅಮ್ಮನಿಗೆ, ಅಮ್ಮನ ಎಲ್ಲ ಕಾಯಿಲೆ ಅಜ್ಜಿಗೂ ಇದೆ. This is the third generation suffering with the same 7 sickness. 7 ಕಾಯಿಲೆಯಿಂದ ಮೂರನೆಯ ಜನಾಂಗವಾಗಿದೆ ಎಂದು ನರಳುತ್ತಿರುವುದು. It's a special case. ಇದೊಂದು ಪ್ರತ್ಯೇಕತೆಯುಳ್ಳ ಕೇಸ್ ಆಗಿದೆ. I'm seeing angel of the Lord is moving into Mumbai to touch your mother right now. ನಾನು ಕಾಣುತ್ತಿದ್ದೇನೆ ಮುಂಬೈಯಲ್ಲಿಗೆ ದೇವ ದೂತರು ಹೋಗಿ ಈಗ ಇವನ ಅಮ್ಮನನ್ನು ಮುಟ್ಟುತ್ತಿದ್ದಾರೆ. ನಿಮ್ಮ ಮನೆ ಕಾಣುತ್ತಿದೆ. I'm seeing an apartment. ಅಲ್ಲಿ ಅಪಾರ್ಟ್ಮೆಂಟ್ ಕಾಣುತ್ತಿದ್ದೇನೆ. When I'm entering into the apartment, ಅಪಾರ್ಟ್ಮೆಂಟ್ ನ ಒಳಗಡೆ ಪ್ರವೇಶಿಸಿ I'm seeing a brown color stand in the left side. ಎಡ ಬದಿಯಲ್ಲಿ ಒಂದು ಮುರಿಯಲ್ಪಟ್ಟ ಸ್ಟ್ಯಾಂಡ್. When I'm entering into the room, ಆ ರೂಮಿನ ಒಳಗಡೆ ಪ್ರವೇಶಿಸುವಾಗ there is a chair, like a flattened chair. ನೋಡಿ ಫ್ಲಾಟನ್ ಆಗಿರುವ ಕುರ್ಚಿಗಳು ಇದೆ ಅಲ್ಲಿ. She's sitting there. ಆಕೆ ಈಗ ಅಲ್ಲಿ ಕುಳಿತಿದ್ದಾಳೆ. That's near to the wall. ಆ ಗೋಡೆಯ ಹತ್ತಿರದಲ್ಲಿ. And there is a pillar. ಅಲ್ಲಿ ಒಂದು ಕಂಬ ಇದೆ. I'm seeing that curtain with a flower. ನೋಡಿ ಹೂವಿನ ಕರ್ಟನ್ ಹಾಕಿರೋದು ಕಾಣುತ್ತಿದೆ. Jesus is entering into that house. ಯೇಸು ಆ ಮನೆಯ ಒಳಗಡೆ ಈಗ ಬಂದಿದ್ದಾರೆ. Right now. ಈಗಲೇ That mother ಈ ತಾಯಿ is wearing a pink colored dress. ನೋಡಿ ಪಿಂಕ್ ಬಣ್ಣದ ಬಟ್ಟೆ ಹಾಕಿದ್ದಾಳೆ. She has issue with the knee. ಆಕೆಯ ಕಾಲಿನ ಗಂಟಿಗೆ ತೊಂದರೆ ಇದೆ. That's apart from this 7. ಈ 7 That's apart from this 7. ನೋಡಿ ಈ 7ನೇ ಮಂದಿಗೆ ಬಂದಿರುವುದು. She has knee pain. He doesn't have knee pain. She has. ನೋಡಿ 7ನೇದಾಗಿ ಆಕೆಗಾಗಿದೆ ಕಾಲಿನ ಗಂಟಿಗೆ ನೋವಿರುವುದು. Few years back, ಕೆಲವು ವರ್ಷಗಳ ಹಿಂದೆ somebody cheated your parents with the loads of money. ಹಣದ ಹೆಸರಿನಲ್ಲಿ ನಿಮ್ಮ ಅಪ್ಪ ಅಮ್ಮನನ್ನು ಯಾರೋ ಮೋಸ ಮಾಡಿದ್ರು. Money. ಹಣ.
Money issue. ಹಣದ ಸಮಸ್ಯೆ. Hallelujah. Hallelujah. You in your childhood, ನಿನ್ನ ಬಾಲ್ಯದಲ್ಲಿ you were hearing about it ನೀನು ಅದನ್ನು and ಕೇಳಿಸಿಕೊಂಡಿದ್ದಿ. you were helpless. ನಿನಗೆ ಏನು ಮಾಡ್ಲಿಕ್ಕೆ ಆಗ್ತಾ You ಇಲ್ಲ. prayed this prayer. ನೀನು ಈ ರೀತಿ ಪ್ರಾರ್ಥನೆ Oh ಮಾಡಿದ್ದೀಯ. God, ಓ ದೇವರೇ, if there is a living God, ನೀವು ಜೀವಂತ ದೇವರಾಗಿದ್ದರೆ then why my family is suffering like this? ಯಾಕೆ ನನ್ನ ಮನೆಯವರು ಇಷ್ಟು ನರಳುತ್ತಿದ್ದಾರೆ? But today when the Lord is visiting you, ಆದ್ರೆ ಇಂದು ನಿನ್ನ ದೇವರು ನಿನ್ನನ್ನು He's ಸಂದರ್ಶಿಸಿದ್ದಾರೆ. entering into that room. ನಿನ್ನ ಮನೆಯ ರೂಮಿಗೆ ಪ್ರವೇಶಿಸಿದ್ದಾರೆ. Your mother is sitting in that chair. ನಿನ್ನ ಅಮ್ಮ ಅಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದಾಳೆ. She's wearing a pink rose color. ಪಿಂಕ್ ರೋಸ್ ಬಣ್ಣದ ಬಟ್ಟೆ ಹಾಕಿದ್ದಾಳೆ. She had an issue with the pus was coming from the left ear. ಆಕೆ ಎಡಗಿವಿಯಿಂದ ಕೀವು ಬರುತ್ತಾ ಇದೆ. Now all these issues ಈಗ ಎಲ್ಲ ತೊಂದರೆಗಳು are under the power of God. ದೇವರ ಶಕ್ತಿಯ ಅಡಿಯಲ್ಲಿದೆ. Your mother is in Mumbai now. ನಿನ್ನ ಅಮ್ಮ ಮುಂಬೈಯಲ್ಲಿದ್ದಾರೆ. She lives in Mumbai. She lives in Mumbai. ಮುಂಬೈಯಲ್ಲಿ ಮನೆ ಮುಂಬೈ. Correct. Angel of the Lord is moving there. ದೇವದೂತರು ಅಲ್ಲಿಗೆ ಹೋಗಿದ್ದಾರೆ. Believe me. ಅದು ನಂಬು. All the prayers she was making by sitting in that chair is getting answered right ಆ now. ಕುರ್ಚಿಯಲ್ಲಿ ಕುಳಿತುಕೊಂಡು ಆಕೆ ಮಾಡಿದ ಎಲ್ಲ ಪ್ರಾರ್ಥನೆಗೆ ಈಗ ಉತ್ತರ ಬಂದಿದೆ. Hallelujah. 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 Oh, another family, brother and sister, ಇನ್ನೊಂದು ಕುಟುಂಬ, ಸಹೋದರ ಸಹೋದರಿ, they came here together. ಅವರು ಒಟ್ಟಿಗೆ ಇಲ್ಲಿಗೆ ಬಂದಿದ್ದಾರೆ. Because of the wives and husband, they are quarreling each other, fighting each other. Who is that family? ಒಬ್ಬ ಗಂಡ ಹೆಂಡತಿ ಪರಸ್ಪರ They were in ಕಚ್ಚಾಡುವರು. very good terms, but after the marriage, when the wife came, when the husband came, this issue has started. Now, fortunately or unfortunately, you are here with your brother. Jesus want to visit you and touch you and restore your family. ಅಣ್ಣ ತಂಗಿ ಅಷ್ಟು ಪ್ರೀತಿಯಲ್ಲಿದ್ರು. ಆದ್ರೆ ಗಂಡ ಬಂದ ನಂತರ, ಹೆಂಡತಿ ಬಂದ ನಂತರ ಆಗಾಗ ಜಗಳಗಳು ನಡೆಯುತ್ತಾ ಇದೆ. ಆಕಸ್ಮಿಕವಾಗಿ ಈ ಅಣ್ಣ ತಂಗಿ ಇಲ್ಲಿಗೆ ಧ್ಯಾನಕ್ಕೆ ಬಂದಿದ್ದಾರೆ. Where is that family? Where is that family? ಅವರೆಲ್ಲಿ? Come here. ಈಚೆ ಬನ್ನಿ. Come here. This is also a special case. ಇದೊಂದು ಪ್ರತ್ಯೇಕತೆಯುಳ್ಳ ಕೇಸ್ ಆಗಿದೆ. In the name of Jesus, ಯೇಸುವಿನ ನಾಮದಲ್ಲಿ Jesus will be touching you. ಯೇಸು ನಿಮ್ಮನ್ನೀಗ ಮುಟ್ಟುತ್ತಿದ್ದಾರೆ. Hallelujah. Hallelujah. Brother, your your prayer, ನಿಮ್ಮ ಪ್ರಾರ್ಥನೆ, prayer for the unity of the family, ನೀವು ಕುಟುಂಬ ಒಂದಾಗಿರಬೇಕು ಅಂತ has ಪ್ರಾರ್ಥಿಸುತ್ತಿದ್ದೀರಿ. gone to the Lord. ದೇವರೊಂದಿಗೆ. Hallelujah. Hallelujah. Now Jesus is, I have a guidance to call one Anita. ಅನಿತಾ ಯಾರು? Who is Anita here? ಅನಿತಾ ಯಾರು? Your name is ನಿಮ್ಮ Anita? ಹೆಸರು ಅನಿತಾ. Hey, Anita. Yes. Anita, you pray now. ಅನಿತಾ ಈಗ ಪ್ರಾರ್ಥನೆ ಮಾಡಿ. Jesus. Anita, you pray for the peace in the family. ಅನಿತಾ, ಮನೆಯಲ್ಲಿ ಶಾಂತಿಗಾಗಿ ಈಗ ಪ್ರಾರ್ಥನೆ ಮಾಡು. Peace. ನೆಮ್ಮದಿ ಬೇಕು. Oh, hallelujah. 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 Though you both were standing together, ನೀವಿಬ್ಬರಿಗೆ ಒಟ್ಟಿಗೆ ನಿಂತಿರುವಾಗ, each time there will be conflict. ನೋಡಿ, ಎಲ್ಲ ಸಮಯದಲ್ಲಿ ನೀವಿಬ್ಬರು Conflicts. ಜಗಳ ಮಾಡ್ತೀರಾ. Hallelujah. Hallelujah. Jesus want to touch you both. ಯೇಸು ನಿಮ್ಮಿಬ್ಬರನ್ನು ಈಗ ಮುಟ್ಟುತ್ತಿದ್ದಾರೆ. Jesus want to restore your life. ಯೇಸು ನಿಮ್ಮ ಜೀವನವನ್ನು ಈಗ ಮರಳಿ ಕಟ್ಟುತ್ತಿದ್ದಾರೆ. When Father was explaining about the restoration, ಯಾವಾಗ ಗುರುಗಳು ಪುನರ್ಸ್ಥಾಪನೆಯ ಬಗ್ಗೆ ಹೇಳಿದ್ದಾರೆ, I was seeing the spirit of restoration. ನಾನು ಕಂಡೆ ಪುನರ್ಸ್ಥಾಪನೆಯ ಶಕ್ತಿ ಬರುವುದು. It's moving here. ಇಲ್ಲಿ ಎಲ್ಲ ಚಲಿಸುತ್ತಿದೆ. Come on, all of you pray now in the name of Jesus. ಎಲ್ಲರೂ ಯೇಸುವಿನ ನಾಮದಲ್ಲಿ ಈಗ Pray ಪ್ರಾರ್ಥಿಸಿ. for the peace of the family. ಈ ಕುಟುಂಬದಲ್ಲಿ ನೆಮ್ಮದಿ Pray ಬರಲಿ. for the peace of the family. ಕುಟುಂಬಗಳಲ್ಲಿ ಶಾಂತಿ ಬರಲಿಕ್ಕಾಗಿ ಪ್ರಾರ್ಥಿಸಿ. You know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, All this issue between brother and sister ಈ ಸಹೋದರ ಸಹೋದರಿಯಲ್ಲಿ ಬರುವ ಎಲ್ಲಾ has ಸಮಸ್ಯೆಗಳು started because of the property. ನೋಡಿ, ಆಸ್ತಿಯ ಹೆಸರಿನಲ್ಲಿ. Hallelujah. 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 And now you are not able to do anything in that property ಈ ಜಾಗದಲ್ಲಿ ಈಗ ನಿಮಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. because there is no unity. ಕಾರಣ ಅಲ್ಲಿ ಐಕ್ಯತೆ ಇಲ್ಲ. Jesus want to say, Yes, sir. Yes. ಹೌದು.
Cannot do anything. ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. If one person agree, other one disagree. ನೋಡಿ, ಒಬ್ಬರು ಒಪ್ಪಿಕೊಂಡ್ರೆ ಇನ್ನೊಬ್ರು ಒಪ್ಪಿಕೊಳ್ಳೋದಿಲ್ಲ. Hallelujah. Hallelujah. Many Sundays you plan to come together. ನೋಡಿ, ಅನೇಕ ಭಾನುವಾರ ಒಟ್ಟಿಗೆ ಸೇರಬೇಕು ಅಂತ ನಿರ್ಧರಿಸುತ್ತೀರಿ. But nothing happened. ಆದ್ರೆ ಒಟ್ಟಿಗೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ. Hallelujah. Hallelujah. Now ಈಗ your families are going through very much financial difficulties. ನಿಮ್ಮ ಮನೆಯಲ್ಲಿ ತುಂಬಾ ಆರ್ಥಿಕವಾದ ಕಷ್ಟಗಳಿದೆ. This deliverance will come into your family in 7 days of period. 7 ದಿನಗಳ ಒಳಗಡೆ ಈ ಬಿಡುಗಡೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. Oh, come on, all of you praise. In 7 days of time, 7 ದಿನಗಳ ಒಳಗಡೆ these issues will be solved. ಈ ಸಮಸ್ಯೆಗಳ ಪರಿಹಾರವಾಗುತ್ತದೆ. 2 angels of the Lord is moving into there. ದೇವರ 2 ದೇವದೂತರು ಅಲ್ಲಿಗೆ ಹೋಗಿದ್ದಾರೆ. Moving into your subjects. ನಿಮ್ಮ ವಿಷಯದಲ್ಲಿ ಹೋಗಿದ್ದಾರೆ. You know what Jesus says? ಯೇಸು ನಿಮಗೆ ಹೇಳುತ್ತಿರುವುದು, This is the total restoration of the relationships. ಈ ಸಂಬಂಧದ ಪೂರ್ಣ ಪುನರ್ಸ್ಥಾಪನೆಯ ಸಮಯವಿದು. Hallelujah. 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 Among your children, ನಿಮ್ಮ ಮಕ್ಕಳಲ್ಲಿ one is suffering with the severe skin issues. ಚರ್ಮದ ಅಲರ್ಜಿ ರೋಗದಿಂದ ಯಾರೋ ನರಳುತ್ತಿದ್ದಾರೆ. Jesus is touching now. ಯೇಸು ಈಗ ಅವರನ್ನು ಮುಟ್ಟುತ್ತಿದ್ದಾರೆ. Jesus is entering into your house now. ಯೇಸು ನಿಮ್ಮ ಮನೆಯಲ್ಲಿ ಈಗ ಪ್ರವೇಶಿಸಿದ್ದಾರೆ. Hearts are melted like a snow. ನೋಡಿ, ಹೃದಯಗಳು ಹಿಮದಂತೆ ಕರಗುತ್ತಿದೆ. You relax. You relax. ಅಳಬೇಡಿ. Don't cry. ಅಳಬೇಡಿ. This is This is Jesus only revealing, Jesus only entering, because he is the person always stands in the family for the unity. ನೋಡಿ, ಕುಟುಂಬದವರೆಲ್ಲ ಒಂದಾಗಿರಬೇಕು ಅಂತ ಬಯಸುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಇವನು. You have little pain here in the ಅಲ್ಲಿ ಸ್ವಲ್ಪ ನೋವಿದೆ. Jesus. ದೇವರ ಶಕ್ತಿ ಅವನ ಮೇಲೆ ಬರುತ್ತಿದೆ. ನೋಡಿ, ಬಲಬದಿಯಲ್ಲಿ Where is the volunteers? Come here, brother. That right side. ಅವರ ಬಲಬದಿ. Immediately Jesus was revealing that. ಕೂಡಲೇ ಯೇಸು ನನಗೆ ಅದನ್ನು ತೋರಿಸಿಕೊಟ್ರು. I got shocked when I see ನಾನು ಅದನ್ನು it was blocked in the right side. ಅವರ ಬಲಬದಿಯಲ್ಲಿ ಒಂದು ಬ್ಲಾಕ್ ಇದೆ. Oh, it's a wonderful healing. ಅದ್ಭುತಕರವಾದ ಸೌಖ್ಯ. ಪ್ರಾರ್ಥಿಸಿ. What language he is speaking? ಕೊಂಕಣಿ. Konkani is speaking. I cannot ಕೊಂಕಣಿ, understand ಕಾಕುಳ್ಕರ್, ಕರುಣಿತು. Kannada I know. How are you? Hallelujah. Hallelujah. When Anamma says something wrong, I can understand Kannada. Only when Anamma say wrong, I can understand Kannada. Otherwise, I cannot. Hallelujah. Hallelujah. This is, oh, Jesus' mighty name. Who is in vacation, came all the way from some Middle East to attend this retreat. Just to attend this retreat, you came from Middle East, and you have to settle certain things in 14 days of time, and things are getting wrong, and you are worried about it. Jesus wants to do it now through the power of God. Come on, give wonderful hand to Jesus. ಮಿಡ್ಲ್ ಈಸ್ಟ್ ಇಂದ ಬಂದಿರೋರು, ಈ ಧ್ಯಾನಕ್ಕಾಗಿ ಮಾತ್ರ ಮಿಡ್ಲ್ ಈಸ್ಟ್ ಇಂದ ಬಂದಿರೋರು ಯಾರು 14 ದಿನಗಳಿಂದ ಯಾವುದೋ ಒಂದು ಸಮಸ್ಯೆಗಳಿಂದ ನರಳುತ್ತಾ ಇದ್ದೀರಾ, ಯೇಸು ಸ್ವಾಮಿ ಈ ಸಮಯದನ್ನು ಸರಿಪಡಿಸಲು ಬಯಸ್ತಿದ್ದಾರೆ. All this family, go to the Father. Go to the Father. ಗುರುಗಳ ಹತ್ರ ಹೋಗಿ ಆಶೀರ್ವಾದ ಪಡೆದುಕೊಳ್ಳಿ. Go to the Father. ಮಿಡ್ಲ್ ಈಸ್ಟ್ ಇಂದ ಬಂದಿರೋರು. Oh, you help me. You will help me in Konkani. Yeah, what he said. Ah. He was falling, he said, Lord, have mercy on me. Thank you so much. What's your name? Sister Nimfa. ಮಿಡ್ಲ್ ಈಸ್ಟ್ ಇಂದ Sister ಬಂದಿರೋರು Nimfa. ನೀವು ಬನ್ನಿ Your ಮುಂದೆ. blessing, sister.
family, go there, go there. ನೋಡಿ All the family, go there. ಮಿಡ್ಲ್ ಈಸ್ಟ್ It's ಇಂದ your sister. ಬಂದಿದ್ದೀರಾ? Go there, go there, go there. Go there and pray. Pray for this family. Pray for this family. Yeah. You are the one came from Middle East? ಮಿಡ್ಲ್ ಈಸ್ಟ್ ಇಂದ. You came from Kuwait. Okay. Brother, you are the one praying for things should settle in 14 days? 14 ದಿನಗಳಿಂದ ಒಂದು ಕಾರ್ಯ ಸೆಟ್ಲ್ ಆಗಲಿಕ್ಕಾಗಿ not you. ಪ್ರಾರ್ಥನೆ ಮಾಡ್ತಾ ಇರುವವರು Not you. ನೀವಲ್ಲ. Wait here. Wait here. ಇಲ್ಲೇ ನಿಂತುಕೊಳ್ಳಿ. This message is very specific. That's why I'm asking you. Sorry. Don't misunderstand. Okay? This message is very specific. That's why. ನೋಡಿ ಸ್ಪಷ್ಟವಾಗಿ ಕೊಡಲ್ಪಟ್ಟಿರುವ ಸಂದೇಶವಿದು. I will find person. ನಾನೇ ಆ ವ್ಯಕ್ತಿಯನ್ನು ಕಂಡುಹಿಡಿಯುತ್ತೇನೆ. I will find him. ನಾನೇ ಕಂಡುಹಿಡಿಯುತ್ತೇನೆ. Where is he? Near to that pillar. ನೋಡಿ ಆ ಕಂಬದ ಹತ್ತಿರ ಇದ್ದಾರೆ. I can see a brother. ನಾನೊಬ್ಬ ಸಹೋದರನನ್ನು ಕಾಣುತ್ತಿದ್ದೇನೆ. Yes, this one. Yes, come here. ಬಾಬಾ ಈಚೆ ಬನ್ನಿ, Come here. He's the one. ಅವರೇ He's the one. ನೀವೇ ಬನ್ನಿ. Instead of putting a fan, Annamma is giving towel. Hallelujah. Hallelujah. ಬೇಗ ಬನ್ನಿ. Hallelujah. 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 This is a family restoration plan of God. ಈ ಕುಟುಂಬವನ್ನು ಮರಳಿ ಕಟ್ಟಬೇಕು ಎನ್ನುವುದು ದೇವರ ಯೋಜನೆ. ಇವರೇ ಆ ವ್ಯಕ್ತಿ. He's the person. ಇವರೇ ಆ ವ್ಯಕ್ತಿ. Yes. ಹೌದು ನೀವೇ. Are you the person? ನೀವೇ ಆ ವ್ಯಕ್ತಿ. Huh? ಮಿಡ್ಲ್ ಈಸ್ಟ್. You came from Middle East? ಮಿಡ್ಲ್ ಈಸ್ಟ್ ಇಂದ ಬಂದಿದ್ದೀರಾ? Yes, you are that person. ನೀವೇ ಆ ವ್ಯಕ್ತಿ. Jesus is entering into your family now, brother. ಯೇಸು ನಿಮ್ಮ ಕುಟುಂಬದಲ್ಲಿ ಈಗ ಪ್ರವೇಶಿಸಿದ್ದಾರೆ brother. You know what Jesus said? ಯೇಸು ನಿಮಗೆ ಹೇಳುತ್ತಿರುವುದು, when I am moving into your family, I will restore every area. ನಿನ್ನ ಕುಟುಂಬದ ಎಲ್ಲ ಕಡೆಗಳನ್ನು ನಾನು ಮರಳಿ ಕಟ್ಟುತ್ತಿದ್ದೇನೆ. Every area. ಎಲ್ಲ ಕಡೆಗಳಲ್ಲಿ. Wait here for a minute. Where is that brother whom I prayed? Where is that ಈಗ brother ನಾನು whom I prayed? ಪ್ರಾರ್ಥನೆ ಮಾಡಿದ ಬ್ರದರ್ ಅಲ್ಲಿ ಬನ್ನಿ. It was here, no? ಅಲ್ಲಿ ಇತ್ತು. ಗಂಟಿತ್ತು. Jesus. ಕೈ ಎತ್ತಲಿಕ್ಕೂ ಆಗ್ತಾ ಇರಲಿಲ್ಲ, ಕೈ ಕೆಳಗಡೆ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. That limb has disappeared. ಆ ಗಡ್ಡೆ ಈಗ ಮಾಯವಾಯಿತು. Check it. It's gone. ಹೋಯ್ತು. ಥ್ಯಾಂಕ್ ಯು ಜೀಸಸ್. ಎಸ್, ಈಗ ಫ್ರೀ ಆಯಿತು. ಫ್ರೀ ಆಯಿತು. ನಾನು ಮೇಲೆ ಬಿದ್ದದ್ದು AC ಫಿಟ್ ಮಾಡುವಾಗ ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಕೈಯೆಲ್ಲ ಹೋಗ್ತಿರ್ಲಿಲ್ಲ. ಈಗಲೇ ನಾನು ಹಿಂದೆಯಿಂದ ನಾನು ಹೇಳ್ತಿದ್ದೆ, ದೇವರೇ ಎಲ್ಲರಿಗೆ ನನ್ನನ್ನು ನೋಡಿ ದೇವರೇ ಅಂತ. ನನ್ನನ್ನು ದೇವನು ಆಶಿಸುತ್ತು ನಾನು ನೀನು ನೀವು ನೀರು. Hallelujah. 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 See, if I'm moving like this, I don't know I will be able to preach today. ನಾನು ಇದೇ ರೀತಿ ಮುಂದುವರೆದ I really want to give you some word which is very important. ನಾನು ನಿಮಗೆ ಅತಿ ಮುಖ್ಯವಾದ ಕೆಲವು ವಾಕ್ಯಗಳನ್ನು ಹೇಳಲು ಬಯಸುತ್ತಿದ್ದೇನೆ. Shall I preach for 20 minutes? 20 ನಿಮಿಷ ನಾನು ಪ್ರಬೋಧನೆ ಮಾಡಲಾ? Otherwise it will be not good. ಅಲ್ಲದ್ರೆ ಸರಿಯಾಗುವುದಿಲ್ಲವಲ್ಲ. Holy Spirit is asking me to give some word. ಪರಿಶುದ್ಧಾತ್ಮರು ನನಗೆ ಹೇಳ್ತಾ ಇದ್ದಾರೆ ಕೆಲವು ವಾಕ್ಯವನ್ನು ನಿಮಗೆ ಬೋಧಿಸಿ ಎಂದು. So if you want to sit, go back and sit. If you understand, stand. No problem. I'm standing anyway. ನಿಮಗೆ ಇಲ್ಲೇ ನಿಲ್ಬೇಕು ಅಂತ ಅನಿಸಿದ್ರೆ ನಿಲ್ಬಹುದು, ಅಥವಾ ಹೋಗಿ ಕುಳಿತುಕೊಳ್ಬೇಕು ಅಂತ ಅನಿಸಿದ್ರೆ ಹೋಗಬಹುದು. All 4 sisters is healed. 4 ಸಹೋದರಿಯಂದ್ರಿಗೂ ಸೌಖ್ಯ ಸಿಕ್ಕಿದೆ. You stay back. Both of you stay back. I will come back in 20 minutes. 20 minutes.
20 minutes. Give me 20 minutes. 20 ನಿಮಿಷ ಸಮಯ ಕೊಡಿ. Don't speak. If you are standing here, don't speak. ನೀವು Hear ಇಲ್ಲಿ this. ನಿಲ್ಲುವುದಾದ್ರೆ ಮಾತನಾಡಿ. Hear the word of God. ದೇವರ ವಾಕ್ಯವನ್ನು ಆಲಿಸಿ. ಮಾತನಾಡಬೇಡಿ. ನೀವು ಮಾತನಾಡಬೇಡಿ. ಕುಳಿತುಕೊಳ್ಳು, ಮಾತನಾಡಬೇಡಿ. Hallelujah. 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 Sister, you can use the sister. This sister is. ಈ ಸಹೋದರಿ. You can use this chair. You have to give the rent, okay? Okay. This is Colossians chapter 2 verse 6. ಕೊಲೋಸಿಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. Colossians 2 verse 6 ಕೊಲೋಸಿಯದವರ ಬರೆದ ಪತ್ರಿಕೆ 2ನೇ is ಅಧ್ಯಾಯ dealing with the two areas of Christian life. ನೋಡಿ, ಕ್ರೈಸ್ತವ ಜೀವನದ 2 ಹಂತಗಳ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. The first area is ಮೊದಲನೆಯ ಹಂತ receiving Jesus Christ. ಯೇಸು ಪ್ರಭುವನ್ನು ಸ್ವೀಕರಿಸುವುದು. We already did receive Jesus Christ in our life as our Lord and Savior. ನೋಡಿ, ನಮ್ಮ ಜೀವನದಲ್ಲಿ ಪ್ರಭು ಯೇಸುವನ್ನು ಪ್ರಭುವಾಗಿ ನಮ್ಮ ಜೀವನದಲ್ಲಿ ಸ್ವೀಕರಿಸಿದ್ದೇವೆ. So it has two parts. ಅಲ್ಲಿ 2 ಭಾಗಗಳಿದೆ. First part is receiving Jesus Christ. ಮೊದಲನೇದಾಗಿ ಯೇಸು ಪ್ರಭುವನ್ನು ಸ್ವೀಕರಿಸಬೇಕು. And the truth is, before we have been receiving Jesus, He has received us. ನೋಡಿ, ನಾವು ಕ್ರಿಸ್ತ ಯೇಸುವನ್ನು ವಾಸ್ತವಿಕವಾಗಿ ನಾವು ಸ್ವೀಕರಿಸಿದ್ದೇವೆ. No. ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸಿರುವುದರಿಂದ ಅವರೊಡನೆ. Anama is saying something else. She is not here. The truth is, before you have received Him, He has received you. ನೋಡಿ, ವಾಸ್ತವವೇನೆಂದರೆ ನಾವು ಅವರನ್ನು ಸ್ವೀಕರಿಸುವುದಕ್ಕಿಂತ ಮೊದಲೇ ಅವರು ನಮ್ಮನ್ನು ಸ್ವೀಕರಿಸಿದ್ದಾರೆ. Hallelujah. 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 He has received us first. ಅವರು ನಮ್ಮನ್ನು ಮೊದಲು ಸ್ವೀಕರಿಸಿದ್ದಾರೆ. He has loved us first. ಅವರು ನಮ್ಮನ್ನು ಮೊದಲು ಪ್ರೀತಿಸಿದ್ದಾರೆ. Because He has loved us, we are loving Him. ಅವರು ನಮ್ಮನ್ನು ಪ್ರೀತಿಸಿದರಿಂದಲೇ ನಾವು ಅವರನ್ನು ಪ್ರೀತಿಸುತ್ತೇವೆ. Now that's just the beginning of Christian life. ಇದು ಕ್ರೈಸ್ತವ ಜೀವನದ ಕೇವಲ ಪ್ರಾರಂಭವಷ್ಟೇ. The second part of Colossians chapter 2 verse 6 says, ನೋಡಿ, ಕೊಲೋಸಿ 2ನೇ ಅಧ್ಯಾಯ 6ನೇ ವಾಕ್ಯದ 2ನೇ ಭಾಗದಲ್ಲಿ ಹೇಳುತ್ತಿರುವುದು, read 2 verse 6, you read from your mobile. ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸಿರುವುದರಿಂದ ಅವರೊಡನೆ after receive him ಅವರೊಡನೆ ಐಕ್ಯತೆಯಿಂದ ಬಾಳಿರಿ. Okay. You have received Jesus Christ. ಯೇಸು ಪ್ರಭುವನ್ನು ಸ್ವೀಕರಿಸುವುದರಿಂದ. And the second part says, live a life in Him. ಆತನಲ್ಲೇ ಸ್ಥಿರವಾಗಿ ಜೀವಿಸಬೇಕು. It's not talking about live a life for Him. ಆತನಿಗಾಗಿ ಜೀವಿಸುವುದರ ಕುರಿತಲ್ಲ. But it says live a life in Him. ಆತನಲ್ಲೇ ಜೀವಿಸಬೇಕು. What is the difference of living for Him and living in Him? ನೋಡಿ, ಆತನಿಗಾಗಿ ಜೀವಿಸುವುದು, ಆತನಲ್ಲೇ ಜೀವಿಸುವುದು ವ್ಯತ್ಯಾಸ. When you are living for Him, ಆತನಿಗಾಗಿ ನಾವು ಜೀವಿಸಿದರೆ it's a futuristic hope. ನೋಡಿ, ಭವಿಷ್ಯದಲ್ಲಿ ಭರವಸೆ ಇರುತ್ತದೆ. But when you are living in Him, ಆತನಲ್ಲೇ ಜೀವಿಸಿದರೆ it's a present reality. ಅದು ಇಂದಿನ ವಾಸ್ತವಿಕತೆಯಾಗಿದೆ. So it's talking about the present reality. ನೋಡಿ, ಇಂದಿನ ವಾಸ್ತವಿಕತೆಯ ಬಗ್ಗೆ ಹೇಳುತ್ತಾ ಇದೆ. You have received Jesus. ನೀವು ಯೇಸುವನ್ನು ಸ್ವೀಕರಿಸಿದರೆ The second part says live a life in Him. ಆತನಲ್ಲೇ ಜೀವನವನ್ನು ಸಾಗಿಸಬೇಕು. So this is not optional. ನೋಡಿ, ಇದೊಂದು ಆಪ್ಷನಲ್ ಅಲ್ಲ. Optional ಕನ್ನಡ ಬರೆದಿಟ್ಟು ಪೋಯಮ. ಆಪ್ಷನ್ಗೆ ಕನ್ನಡದಲ್ಲಿ ಏನು ಹೇಳ್ತೇವೆ? What is this? Optional. ಆಯ್ಕೆ. It's not. ಇದೊಂದು ಆಯ್ಕೆ ಅಲ್ಲ. And I always make shortcuts. This is not optional. ಇದೊಂದು ಆಯ್ಕೆ ಅಲ್ಲ. This is must. ಇದು ಬೇಕು. If you have received Him as your personal Savior, ನಮ್ಮ ವೈಯಕ್ತಿಕವಾದ ಪ್ರಭುವಾಗಿ ಆತನನ್ನು ಸ್ವೀಕರಿಸಿದರೆ, you cannot live a life outside of Him. ನೋಡಿ, ಆತನನ್ನು ಬಿಟ್ಟು ಮತ್ತೆ ಜೀವನ ಸಾಗಿಸಲಿಕ್ಕೆ Your ಆಗುವುದಿಲ್ಲ. life is in Him. You are around Him. You are surround Him. You are in Him. You are dwelling in Him. You are abiding in. You are in Him. ನಾವು ಆತನಲ್ಲಿ ಜೀವಿಸುವುದಂದರೆ
ಆತನಲ್ಲೇ, ಆತನ ಮೂಲಕ, ಆತನಿಗೋಸ್ಕರ ನಾವು ಬದುಕಬೇಕು. Hallelujah. Hallelujah. The new identity. ಹೊಸ ಒಂದು ಗುರುತು. The new identity has given. ಹೊಸ ಒಂದು ಗುರುತು ನಮಗೆ ಕೊಡಲ್ಪಟ್ಟಿದೆ. When you are accepting Jesus as your personal Lord and Savior, ನಮ್ಮ ವೈಯಕ್ತಿಕ ಜೀವನದ ಪ್ರಭು ಹಾಗೂ ರಕ್ಷಕನಾಗಿ ಯೇಸುವನ್ನು ಸ್ವೀಕರಿಸಿದರೆ, He is calling you into a new lifestyle. ಆತನು ನಮಗೆ ಹೊಸ ಜೀವನದ ರೀತಿಯನ್ನು ಕೊಡುತ್ತಾರೆ. What is that new lifestyle? ಏನಾಗಿದೆ ಹೊಸ ಜೀವನದ That ರೀತಿ? new life is living a life in Him. ಆ ಹೊಸ ಜೀವನದ ರೀತಿ ಎಂದರೆ ಆತನಲ್ಲೇ ಜೀವಿಸುವುದು, Receiving from Him, ಆತನಿಂದಲೇ ಪಡೆದು, living in Him, ಆತನಲ್ಲೇ ಜೀವಿಸಿ, moving with Him, ಆತನಲ್ಲೇ ಚಲಿಸುವುದು, doing things with Him, ಆತನಲ್ಲೇ ಕಾರ್ಯಗಳನ್ನು ಮಾಡುವುದು, seeing others through Him, ಆತನ ಮೂಲಕ ಇತರರನ್ನು ಕಾಣುವುದು, doing things through Him. ಆತನ ಮೂಲಕ ಕಾರ್ಯಗಳನ್ನು ಮಾಡುವುದು. In Him is the life which we've been called. ಆತನಲ್ಲೇ ಆಗಿದೆ ಜೀವನದ ಕರೆ ಇರುವುದು. Hallelujah. 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 In Him. ಆತನಲ್ಲೇ. All of you say, in Him. ಎಲ್ಲರೂ ಹೇಳಿ ಆತನಲ್ಲೇ. In Him. ಆತನಲ್ಲೇ. ಹೇಳಿ 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 ಆತನಲ್ಲೇ. ಆತನಲ್ಲಿ ಹೇಳಿ ಆತನ ಆತನಲ್ಲೇ. Oh my God, this is our uncle. Oh, see the joy. ಎಷ್ಟು ಆನಂದ ನೋಡಿ. Hallelujah. Hallelujah. It's better. Hallelujah. Hallelujah. Praise the Lord. I am very better than before. Oh, Jesus. Now your life is in Him. ಈಗ ನಿಮ್ಮ ಜೀವನ ಆತನಲ್ಲೇ. In Him. ಆತನಲ್ಲೇ. You are not weak. ನೀವು ಬಲಹೀನನಲ್ಲ. Outside of Him you are weak. ಅವನನ್ನು ಬಿಟ್ಟರೆ ನೀನು ಬಲಹೀನ. But there is no life outside of Him. ಆತನನ್ನು ಬಿಟ್ಟು ಇನ್ನು ಜೀವನವಿಲ್ಲ. There is life in Him. ಆತನಲ್ಲೇ ಜೀವಿಸು. All of you say, my life is in Him. ಎಲ್ಲರೂ ಹೇಳಿ ನನ್ನ ಜೀವನ ಆತನಲ್ಲೇ. life is in Him. ಹೇಳಿ ನನ್ನ ಜೀವನ ಆತನಲ್ಲೇ. ನನ್ನ ಜೀವನ ಹೇಳಿ ನನ್ನ ಜೀವನ ಆತನಲ್ಲೇ. My life is in Him. ನನ್ನ ಜೀವನ ಆತನಲ್ಲೇ. Hallelujah. Hallelujah. Okay. Now I will tell you different things you are going through. You have to say to me as replay, my life is in Him. ನೋಡಿ, ನಾನು ಬೇರೆ ಬೇರೆ ಕಾರ್ಯಗಳನ್ನು ಈಗ ನಿಮಗೆ ಹೇಳ್ತೇನೆ, ಆಗ ಉತ್ತರವಾಗಿ ನೀವು ಹೇಳಬೇಕು, ನನ್ನ ಜೀವನ ಆತನಲ್ಲೇ. I have sickness. ನನಗೆ ಕಾಯಿಲೆ ಇದೆ. ಗಟ್ಟಿ ಹೇಳಿ. I have curiosity about my future. ನನ್ನ ಭವಿಷ್ಯದ ಕುರಿತು ನನಗೆ ಚಿಂತೆ ಇದೆ. There is some uncertainty. ನನ್ನ ಜೀವನದಲ್ಲಿ ಕೆಲವು ಅಸನ್ನಿಗ್ಧ ಅವಸ್ಥೆ ಇದೆ. What are you saying in Kannada? ನನ್ನ ಜೀವನ ಆತನಲ್ಲೇ. ಆತನಲ್ಲೇ. My life is in Him. ಆತನಲ್ಲೇ. ನಲ್ಲೇ. ನನ್ನ ಜೀವನ ಆತನಲ್ಲೇ. ನನ್ನ ಜೀವನ ಆತನಲ್ಲೇ. ಆತನಲ್ಲೇ. ನಲ್ಲೇ. Hallelujah. 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 I'm worried about my daughter. ನನ್ನ ಮಗಳ ಕುರಿತು ನಾನು ಚಿಂತೆ ಮಾಡುತ್ತಾ ಇದ್ದೇನೆ. ಗಟ್ಟಿ ಹೇಳಿ. ನನ್ನ ಜೀವನ ಆತನಲ್ಲೇ. ಆತನಲ್ಲೇ. Hallelujah. 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 Brother, I just want you to pray for me because I have some debts which I have to settle by this month end. ಬ್ರದರ್, ನನ್ನ ಈ ತಿಂಗಳ ಕೊನೆಯಲ್ಲಿ ಬೇಗ ಬರ. ಬ್ರದರ್, ಈ ತಿಂಗಳ ಕೊನೆಯಲ್ಲಿ ನನಗೆ ಸ್ವಲ್ಪ ಆರ್ಥಿಕವಾದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡಬೇಕು. ದಯವಿಟ್ಟು ಒಮ್ಮೆ ಪ್ರಾರ್ಥನೆ ಮಾಡ್ತೀರಾ? ಏನ್ ಹೇಳ್ತೀರಾ? My life is in Him. ನನ್ನ ಜೀವನ ಆತನಲ್ಲೇ. Hallelujah. 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 My doors are closed. ನನ್ನ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. Hallelujah. Hallelujah. I'm not seeing any future for me. ನನಗೆ ಒಂದು ಭವಿಷ್ಯ ಕಾಣುತ್ತಾ ಇಲ್ಲ. I cannot stay the place where we built house. ನಾನು ಕಟ್ಟಿದ ಮನೆಯಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ.
This is the identity, the new identity we have to receive from the Lord. ಇದಾಗಿದೆ ದೇವರಿಂದ ನಾವು ಪಡೆದುಕೊಂಡಿರುವಂತ ಹೊಸ ಒಂದು ಗುರುತು. You are saying to the Lord, ನೀವು ದೇವರಲ್ಲಿ ಹೇಳಬೇಕು, yes Lord, ಹೌದು ಸ್ವಾಮಿ, I am understanding this truth. ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. My life is in you. ನನ್ನ ಜೀವನ ನಿಮ್ಮಲ್ಲೇ. I have received you. ನಾನು ನಿಮ್ಮನ್ನು ಸ್ವೀಕರಿಸಿದ್ದೇನೆ. I cannot live out of you. ನಿಮ್ಮನ್ನು ಬಿಟ್ಟು ನನಗೆ ಬದುಕಿಲ್ಲ. My life is in you. ನನ್ನ ಜೀವನ ನಿಮ್ಮಲ್ಲೇ. I will live a life in you. ನಾನು ನಿಮ್ಮಲ್ಲೇ ಬದುಕುವೆ. This is kind of training we need in every daily life. ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ನಾವು ಪ್ರಾಯೋಗಿಕ ಮಾಡಬೇಕು. Every thought ಎಲ್ಲ ಯೋಚನೆಯಲ್ಲಿ we have to filter. ನಾವು ಅದನ್ನು ನಂಬಬೇಕು. Filter. ನಾವು ಕಟ್ಟಬೇಕು. Every thought you have to filter. ನೋಡಿ, ನಮ್ಮ ಎಲ್ಲ When thoughts are coming, ಯೋಚನೆ do ಬರುವಾಗ not allow every thought. ಎಲ್ಲ ಯೋಚನೆ ಬರಲಿಕ್ಕೆ ಬಿಡಬೇಡಿ. Only in him thoughts we should allow. ಆತನ ಕುರಿತಿರುವ ಯೋಚನೆಗೆ ಮಾತ್ರ ನಾವು ಒಪ್ಪಬೇಕು. When okay, I will tell you. I'm feeling like an orphan. ನೋಡಿ, ನಾನೊಬ್ಬ ಅನಾಥನಾಗಿ I'm thinking I'm alone. ನಾನು ಒಂಟಿ ಎಂಬ When the ಯೋಚನೆ, thought is coming, ಆ ಯೋಚನೆ ಬರುವಾಗ thought will say, accommodate me, please accommodate me. ಯೋಚನೆ ಬರ್ತದೆ, ಬಾಪ ನನ್ನನ್ನು ನನಗೆ ಜಾಗ ಕೊಡು. You have to filter that thought before you accommodate. ನೋಡಿ, ನೀವು ಅದಕ್ಕೆ ಜಾಗ ಕೊಡುವುದಕ್ಕಿಂತ ಮುಂಚೆ ಅದನ್ನು ತುಂಬಿಸಬೇಕು. With what thought you have to filter your thought. ಯಾವ ಯೋಚನೆಯಿಂದ ಆ ಯೋಚನೆಯನ್ನು ತುಂಬಿಸಬೇಕು. I am the one who have received Jesus. ನಾನು ಯೇಸುವನ್ನು I am the one ಸ್ವೀಕರಿಸಿದವನು. who is living in him. ನಾನು ಆತನಲ್ಲಿ In ಬದುಕುವವನು. him I live. ಆತನಲ್ಲೇ ನನ್ನ ಬಾಳು. Then you have to ask the question. ನಂತರ ಆ ಪ್ರಶ್ನೆ If I am ಕೇಳಬೇಕು. living in him, ಆತನಲ್ಲಿ ನಾನು ಇದ್ದರೆ how can I say I'm alone? ಹೇಗೆ ನಾನು ಒಂಟಿ ಅಂತ How can ಹೇಳಲಿ? I say I'm orphan? ಹೇಗೆ ನಾನೊಬ್ಬ ಅನಾಥ How ಅಂತ can ಹೇಳಲಿ? I say I will perish like this? ಯಾಕೆ ನಾನು ಈ ರೀತಿ ನಾಶವಾಗಬೇಕು? You will never, ನೀನೆಂದಿಗೂ ಇಲ್ಲ. because you are in him. ಕಾರಣ ನೀನು ಆತನಲ್ಲಿ ಇದ್ದಿ. This is your identity. ಇದಾಗಿದೆ ನಿನ್ನ ಗುರುತು. This is your identity. ಇದು ನಿನ್ನ ಗುರುತು. When you are in Middle East, ನೀವು ಮಿಡ್ಲ್ ಈಸ್ಟ್ ನಲ್ಲಿರುವಾಗ, I lived many years in Middle East. ನಾನು I know the daily challenges what you will be going through. ನಾನು ಮಿಡ್ಲ್ ಈಸ್ಟ್ ನಲ್ಲಿ ತುಂಬಾ ವರ್ಷ ಇದ್ದೆ. ನನಗೆ ಗೊತ್ತು ನೀವು ಅಲ್ಲಿ ಅನುಭವಿಸುವುದು. Where are you based in Middle East? ಮಿಡ್ಲ್ ಈಸ್ಟ್ ಅಲ್ಲಿ You are in Kuwait. Kuwait. Which part of Kuwait you are? You are in Abbasiya, Salmiya, Salmiya. Abu Khalifa. Where are you based? In Salmiya. ಸಾಲ್ಮಿಯಾ. Okay. Where are you? You are from Sharjah, ಶಾರ್ಜಾ. UAE. Okay. I'm coming there on 31st Friday. We are going United States of America for 7 days meeting, but on the way we are doing 1 day meeting retreat in Dubai. 7 ದಿನದ I will give you the ಅಮೆರಿಕದಲ್ಲಿ flyer. ಧ್ಯಾನ ಕೂಟ Can I tell? ನಡೆಸಲಿಕ್ಕಾಗಿ ಹೋಗುವಾಗ ಒಂದು ದಿನ ದುಬೈಯಲ್ಲಿ ಧ್ಯಾನ ಇದೆ. I will give you the flyer. You can add it. But there are challenges. ನೋಡಿ, ಅಲ್ಲಿ ಚಾಲೆಂಜಸ್ ಇದೆ. This will ask you always. ಯಾವಾಗಲೂ ಇದು ಕೇಳುತ್ತಿರುತ್ತದೆ. What will ask you? ಏನಾಗಿದೆ ಕೇಳುವುದು? Hey, you see your challenges. ನೋಡಿ, ನಮಗೆ ಷರತ್ತುಗಳಿದೆ. You will definitely fall. ನೀನು ಖಂಡಿತವಾಗಿ ಬೀಳುತ್ತಿ. You will end up. ನಿನ್ನ ಕತೆ ಮುಗಿಯುತ್ತದೆ. You have to say, ಆಗ ನೀನು ಹೇಳ್ಬೇಕು, sorry to say my thoughts. ಅಯ್ಯೋ, ನನ್ನ ಯೋಚನೆಗೆ I will ಕ್ಷಮಿಸಿ. never end up with like this. ಈ ರೀತಿ ನಾನು ಎಂದಿಗೂ Because ಕೊನೆಗೊಳ್ಳುವುದಿಲ್ಲ. I am living a life in him. ಕಾರಣ In him. ನಾನು ಆತನಲ್ಲೇ ಜೀವಿಸುತ್ತಿದ್ದೇನೆ. ಗಟ್ಟಿಯಾಗಿ In ಚಪ್ಪಾಳೆ him. ತಟ್ಟಿ. ಆತನಲ್ಲೇ, In him. ಆತನಲ್ಲೇ. All of you say, in him. ಎಲ್ಲರೂ ಹೇಳಿ, ಆತನಲ್ಲೇ. My daughter is in ನನ್ನ him. ಮಗಳು My ಆತನಲ್ಲೇ. health is in him. ನನ್ನ ಆರೋಗ್ಯ ಆತನಲ್ಲೇ. All my prayer requests are in him. ನನ್ನ ಎಲ್ಲ ಪ್ರಾರ್ಥನಾ ಕೋರಿಕೆಗಳು ಆತನಲ್ಲೇ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. This new identity, ಈ it ಹೊಸ- won't come out overnight. ನೋಡಿ, ಒಂದೇ ರಾತ್ರಿಯಲ್ಲಿ ಈ ಹೊಸ ಗುರುತು ನಮಗೆ ಸಿಗುವುದಿಲ್ಲ. You have to train yourself. ನೀನು ನಿನ್ನಲ್ಲೇ ಪ್ರಯತ್ನಿಸಬೇಕು. In him. ಆತನಲ್ಲಿ, In him. ಆತನಲ್ಲಿ, In him. ಆತನಲ್ಲಿ. If I am in him, ನಾನು ಆತನಲ್ಲೇ what ಇದ್ರೆ should be my language? ನನ್ನ What ಭಾಷೆ, should be my talking style? ನನ್ನ ಮಾತನಾಡುವ ರೀತಿ, What should be my behavior? ನನ್ನ ಗುಣಗಳು. Because
being in Christ is very easy, but living in Him is very, very difficult. ನೋಡಿ, ಕ್ರಿಸ್ತನಲ್ಲಿ You have ಇರಲು to ಸುಲಭ, train. ಕ್ರಿಸ್ತನಲ್ಲಿ ಜೀವಿಸುವುದು ತುಂಬಾ ಕಷ್ಟ. Hallelujah. 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 Thought you have to train. ಯೋಚನೆಗೆ ನಾವು Deeds, words you have to train. ನಮ್ಮ ಮಾತುಗಳಿಗೆ ನಾವು ಅದಕ್ಕೆ ಟ್ರೈನ್ ಕೊಡಬೇಕು. Because this is the new life which God has given. ಕಾರಣ ದೇವರು ನಮಗೆ ಕೊಟ್ಟಿರುವ ಹೊಸ ಜೀವನ ಇದು. You need to understand. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. You cannot mix the old worldly life with the new life in Christ. ನೋಡಿ, ಪಾಪಂಚಿಕವಾದ ಜೀವನದಿಂದ ಕ್ರಿಸ್ತ ಯೇಸುವಿನಲ್ಲಿರುವ ಜೀವನ ಸಾಗಿಸಲಿಕ್ಕೆ ಆಗುವುದಿಲ್ಲ. Hallelujah. Hallelujah. Worldly is not godly. ನೋಡಿ, ಪ್ರಾಪಂಚಿಕವಾದದ್ದು And ದೈವಿಕವಾದದ್ದಲ್ಲ. godly is not always worldly. ನೋಡಿ, ದೈವಿಕವಾದದ್ದು ಪ್ರಾಪಂಚಿಕವಾದದ್ದಲ್ಲ. If you want to live a life for God, ನೋಡಿ, ದೇವರಲ್ಲಿ ಜೀವನ ಸಾಗಿಸಲು ಬಯಸುತ್ತಿದ್ದರೆ you have to train yourself ನೀನು ನಿನ್ನಲ್ಲೇ ಪ್ರಯತ್ನಿಸಬೇಕು. to a new identity. ಹೊಸ ಒಂದು ಗುರುತಿ, Living in Him. ಆತನಲ್ಲೇ ಜೀವಿಸುವುದು. Living with Him is not the subject for today. ನೋಡಿ, ಆತನೊಂದಿಗೆ ಜೀವಿಸುವ ವಿಷಯವಲ್ಲ, Living in Him. ಆತನಲ್ಲೇ ಜೀವಿಸುವುದು. Living with Him is like this. ಆತನೊಂದಿಗೆ ಜೀವಿಸುವುದಂದ್ರೆ ನೋಡಿ ಇದೇ ರೀತಿ. Jesus is with me. ಯೇಸು ನನ್ನ ಜೊತೆ ಇದ್ದಾರೆ, And I am with Jesus. ನಾನು ಯೇಸುವಿನ ಜೊತೆ ಇದ್ದೇನೆ. These people will pray, ಈ ವ್ಯಕ್ತಿಗಳಿಗೆ ಪ್ರಾರ್ಥಿಸುತ್ತಾರೆ, Lord Jesus, send your presence whenever I go. ದೇವರೇ, ನಾನು ಎಲ್ಲಿ ಹೋಗ್ತೀನೋ ನಿಮ್ಮ ಸಾನ್ನಿಧ್ಯ ನನಗೆ In the ಕೊಡಿ. Old Testament, ಹಳೆಯ ಒಡಂಬಡಿಕೆಯಲ್ಲಿ you can ask for the presence. ನೋಡಿ ಸಾನ್ನಿಧ್ಯಕ್ಕಾಗಿ But in the ಕೇಳ್ತಾರೆ. New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ don't ask for the presence. ಸಾನ್ನಿಧ್ಯಕ್ಕಾಗಿ ಅಲ್ಲ ಕೇಳುವುದು. I always ask for the person. ನೋಡಿ, ಯಾವಾಗಲೂ ಒಂದು ವ್ಯಕ್ತಿಗಾಗಿ ನಾವು ಕೇಳುತ್ತೇವೆ. Presence and person is same or not? ನೋಡಿ, ನಮ್ಮ ಸಾನ್ನಿಧ್ಯ ಮತ್ತು ವ್ಯಕ್ತಿ ಒಬ್ಬರೇ ಆಗಿದ್ದಾರಾ? Presence of the person is called presence. ನೋಡಿ, ವ್ಯಕ್ತಿ ಇದ್ರೆ ಮಾತ್ರ ಸಾನ್ನಿಧ್ಯವಿರುವುದು. But person, ಆದ್ರೆ ವ್ಯಕ್ತಿ, Jesus as a person, ಯೇಸು ಒಬ್ಬ ವ್ಯಕ್ತಿ. you are living in Him. ಆತನಲ್ಲೇ ನೀನು You ಜೀವಿಸಿದರೆ, are not walking with Him. ಆತನೊಂದಿಗೆ ನಡೆದರೆ, You are living in Him. ಆತನಲ್ಲೇ ನೀನು ಜೀವಿಸುತ್ತೀ. Hallelujah. Hallelujah. This brother is very scared why I am calling him. ಇವರು ತುಂಬಾ ಭಯಪಟ್ರು, ಯಾಕಪ್ಪ ನನ್ನನ್ನು ಕರೆದಿದ್ದಾರೆಂದು. Jesus loves you, brother. Hallelujah. 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 Most of us we pray, oh God, be with me. ಯಾವಾಗಲೂ ನಾವು ಪ್ರಾರ್ಥಿಸ್ತೇವೆ, ಸ್ವಾಮಿ God ನನ್ನ never ಜೊತೆ want to ಇರಿ. be with you. He want to live in you. ನೋಡಿ, ಆತ ನಿನ್ನ ಜೊತೆ ಇರ್ಲಿಕ್ಕಲ್ಲ, ನಿನ್ನಲ್ಲೇ ವಾಸಿಸಬೇಕು ಆತನಿಗೆ. Hallelujah. 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 That's what Colossians says. ಆದ್ದರಿಂದಲೇ ಕೊಲೋಸಿಯದವರಿಗೆ ಪತ್ರಿಕೆಯಲ್ಲಿ This ಹೇಳ್ತಿದೆ, new lifestyle you have to train yourself. ಹೊಸ ಜೀವನಕ್ಕಾಗಿ ನಿನ್ನನ್ನೇ ನೀನು ಪ್ರಯತ್ನಿಸು. Living in Him. ಆತನಲ್ಲೇ ಜೀವಿಸು. Hallelujah. 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 Living in Him. ಆತನಲ್ಲೇ ಜೀವಿಸು. All of you say, I don't know whether you are getting that correct point. ನೋಡಿ, ನಿಮಗೆ ಅದರ Living ಸರಿಯಾದ in ಅರ್ಥವಾಯ್ತಾ? ನೋಡಿ, ಆತನಲ್ಲೇ ಜೀವಿಸಬೇಕು. Living a life in Him. ನೋಡಿ, ಜೀವನ ಆತನಲ್ಲೇ ಸಾಗಿಸಬೇಕು. That means you will be influenced by the person where you are living, with whom you are living. ಯಾರೊಂದಿಗೆ ಎಲ್ಲಿ ನೀನು ಜೀವಿಸ್ತಾ ಇದ್ದೀಯಾ, Living in Him. ಆತನಲ್ಲೇ All ಜೀವಿಸು. of you say, living in Him. ಎಲ್ಲರೂ ಹೇಳಿ, ಆತನಲ್ಲೇ ಜೀವಿಸು. Living in Him. ಆತನಲ್ಲೇ ಜೀವಿಸು. Living in Him. ಆತನಲ್ಲೇ ಜೀವಿಸು. Living a life in Him. ಆತನಲ್ಲೇ ಜೀವನ ಸಾಗಿಸು. We have been called for that. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. We are being called by the Lord to live a life in Him. ದೇವರಿಂದ ನಾವು ಕರೆಯಲ್ಪಟ್ಟಿರುವುದು ಆತನಲ್ಲೇ ಜೀವಿಸಲೆಂದು. Hallelujah. Hallelujah. And we need to understand ನಾವು ಅರ್ಥ ಮಾಡಿಕೊಳ್ಬೇಕು, how that life is possible. ಹೇಗೆ ಈ ಜೀವನ ಸಾಧ್ಯ. More you believe in Him, ನೀವು ಆತನನ್ನು ಹೆಚ್ಚು ನಂಬುವಂತೆ the living in Him will be more practical for you. ಆತನಲ್ಲೇ ಜೀವಿಸುವುದು ನಿನಗೆ ತುಂಬಾ ಪ್ರಾಯೋಗಿಕವಾಗ್ತದೆ. Hallelujah. Hallelujah. This person whom you live with ನೋಡಿ, ಆತನಲ್ಲಿ ಜೀವಿಸುವಂತ ವ್ಯಕ್ತಿ will
transform your life, ನಿನ್ನ ಜೀವನವನ್ನೇ ರೂಪಾಂತರಿಸುತ್ತಾರೆ, will change your life. ನಿನ್ನ ಜೀವನ ಬದಲಾಯಿಸುತ್ತಾರೆ. You are not changing yourself. ನಿನಗೆ ನಿನ್ನನ್ನೇ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. It's not you are not changing yourself. ನಿನ್ನನ್ನೇ ಬದಲಾಯಿಸಲು But the ನಿನ್ನಿಂದ ಆಗದು. person who is sitting inside you is changing your life. ನಿನ್ನ ಒಳಗಡೆ ಇರುವವನು ನಿನ್ನ ಜೀವನವನ್ನು ಬದಲಾಯಿಸುತ್ತಾರೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Most of us we misunderstood. ನಮ್ಮಲ್ಲಿ Christian life is the book of life of book. ಅನೇಕರು ಈ ರೀತಿ ತಪ್ಪು ಭಾವನೆ ಇಟ್ಟಿದ್ದಾರೆ. ಕ್ರೈಸ್ತವ ಜೀವನ ಎಂದರೆ ಜೀವನದ ಒಂದು ಪುಸ್ತಕ ಎಂದು. ಪುಸ್ತಕ ಜೀವಿತ. ಪುಸ್ತಕದ ಜೀವನ. ಪುಸ್ತಕ ಜೀವಿತ. ಪುಸ್ತಕದ ಜೀವನ. Hallelujah. Hallelujah. Life. ಜೀವನ. I have a Bible with me. I am reading every day and living a life. ನೋಡಿ, ನನ್ನ ಕೈಯಲ್ಲಿ ಬೈಬಲ್ ಇದೆ, ಪ್ರತಿದಿನ ಓದುತ್ತೇನೆ, ಆ ರೀತಿ ಬಾಳುತ್ತಿದ್ದೇನೆ. Unless and until the person who is behind the Bible, who lives inside you, you will never taste the Christian life. ನೋಡಿ, ನಿನ್ನ ಒಳಗಡೆ ಆ ವ್ಯಕ್ತಿ ಜೀವಿಸದೆ ಇರುವಷ್ಟು ಕಾಲ ಕ್ರೈಸ್ತವ ಜೀವನದ ಸವಿಯನ್ನು ಪಡೆಯಲು ನಿನ್ನಿಂದ ಆಗದು. Hallelujah. Hallelujah. So the second part, Colossians 6, chapter 2, verse 6 says, ಕೊಲೋಸಿ 2ನೇ ಅಧ್ಯಾಯ 6ನೇ ವಾಕ್ಯದ 2ನೇ you have ಭಾಗದಲ್ಲಿ received him as your savior. ನೋಡಿ, ಆತನನ್ನು ರಕ್ಷಕನಾಗಿ ಸ್ವೀಕರಿಸಿದ್ದೀರಿ. That's part 1. ಅದು ಮೊದಲನೆಯ ಭಾಗ. What is part 2? 2ನೇ ಭಾಗ ಏನಾಗಿದೆ ಹೇಳ್ತೀರಿ? Living a life in him. ಆತನಲ್ಲೇ ಜೀವನ ಸಾಗಿಸಬೇಕು. Hallelujah. Hallelujah. Living a life in him. ಆತನಲ್ಲೇ ಜೀವನ All of it ಸಾಗಿಸಬೇಕು. say, living a life in Jesus. ಎಲ್ಲರೂ ಹೇಳಿ, ಯೇಸುವಿನಲ್ಲೇ ಜೀವನ. ಎಲ್ಲರೂ ಹೇಳಿ, ಯೇಸುವಿನಲ್ಲೇ ಜೀವನ ಸಾಗಿಸಬೇಕು. ಹೇಳಿ, Living a life in him. ಎಲ್ಲರೂ ಹೇಳಿ, ಯೇಸುವಿನಲ್ಲೇ ಜೀವನ ಸಾಗಿಸಬೇಕು. ಗಟ್ಟಿಯಾಗಿ ಹೇಳಿ, ಯೇಸುವಿನಲ್ಲೇ ಜೀವನ ಸಾಗಿಸಬೇಕು. ಹೇಳಿ ಹೇಳಿ, ಯೇಸುವಿನಲ್ಲೇ. Living a life in Jesus. Oh, English is better for you. You don't speak Kannada? ಹೇಳಿ ಹೇಳಿ, ಗಟ್ಟಿಯಾಗಿ ಹೇಳಿ. Not much. Okay, then speak in English. ಹೇಳಿ Living ಹೇಳಿ a life in Jesus. ಹೇಳಿ, ಯೇಸುವಿನಲ್ಲೇ ಜೀವನ ಸಾಗಿಸಬೇಕು. ಹೇಳಿ Second ಹೇಳಿ, part is living a life in him. ಆತನಲ್ಲೇ ಜೀವನ You can ಸಾಗಿಸಬೇಕು. live a life with your sister. I know how you fight each other. ನನಗೆ ಗೊತ್ತು ನೀವಿಬ್ಬರು ಸಹೋದರಿ ಹೇಗೆ ಓಡದಾಡ್ತೀರಂತ. Still you can live with him, with her. ಆಕೆಯೊಂದಿಗೆ You can live with your parents. ನಿನ್ನ ತಂದೆ You can ತಾಯಿಯೊಂದಿಗೆ live with ಬದುಕಬಹುದು. your siblings. You can live with your neighbors. You can live with your friends. But this is something else. ನೋಡಿ, ನಿನ್ನ Living in him. ಆತನಲ್ಲೇ That ಜೀವಿಸೋದು. means all your entity, all your identity, all your existence became his existence. And his existence became your existence. It is not me, that this is Christ. ನಮ್ಮಲ್ಲಿರುವ ಗುರುತು ಬದಲಾಗ್ತದೆ. ಆತನಿಗೆ ಏನಿದೆಯೋ ಅದೆಲ್ಲ ನನ್ನದು, ನನಗೇನಿದೆಯೋ ಅದೆಲ್ಲ ಆತನದು. It is not me, ಅದು ನನ್ನದಲ್ಲ, but Christ in me. ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. Hallelujah. 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 When you started this life, it is very difficult to say it is Christ in me. Always you will say it is me in me. ನೋಡಿ, ಈ ರೀತಿ ಜೀವನ ಸಾಗಿಸುವುದು ತುಂಬಾ ಕಷ್ಟ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ. ನಾ ಹೇಳ್ತಾ ಇದು ನನ್ನದು, 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 ನನ್ನದು. ನನ್ನದು. Hallelujah. Hallelujah. But when you are more aligning yourself with Christ, ನೀವು ಕ್ರಿಸ್ತ ಯೇಸುವಿನಲ್ಲಿ ನಿನ್ನಲ್ಲೇ ಜೀವನ ಸಾಗಿಸಿದರೆ you will be able to say it is not me but Christ in me. ನಿನಗೆ ಹೇಳಲು ಸಾಧ್ಯ, ಇದು ನನ್ನದಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. Hallelujah. Hallelujah. You know what in Philippians what Paul says? ಸಂತ ಪೌಲನು ಫಿಲಿಪಿಯರ I ಪತ್ರಿಕೆಯಲ್ಲಿ can do ಬರೆದಿರುವುದು, all things through someone who is strengthening me. Who is that someone? ನನ್ನನ್ನು Christ. ಬಲಗೊಳಿಸುವವನ ಮೂಲಕ ಎಲ್ಲವನ್ನು ನನಗೆ ಮಾಡಲು ಸಾಧ್ಯ. ಯಾರು ನನ್ನನ್ನು ಬಲಗೊಳಿಸುವವನು? ಗಟ್ಟಿ ಯಾರು ಹೇಳಿ. ನನ್ನನ್ನು ಬಲಪಡಿಸಿದರು? Hallelujah. 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 Say louder. Hallelujah. ಗಟ್ಟಿಯಾಗಿ ಹೇಳಿ. In this part, 3 of you will be receiving healing touch from asthma. ನೋಡಿ, ಈ ಭಾಗದಲ್ಲಿ
ಅಸ್ತಮ ಕಾಯಿಲೆ ಇರುವ ಮೂವರಿಗೆ ಈಗ ಸೌಖ್ಯದ Here, here. ಸ್ಪರ್ಶನ This ಸಿಗ್ತಾ area. ಇದೆ. ಈ ಕಡೆ Three of you will right now. ಈಗಲೇ ಅಸ್ತಮ ಕಾಯಿಲೆ ಉಳ್ಳ pray now, ಮೂವರಿಗೆ pray now, right ಈಗ now you will ಪ್ರಾರ್ಥಿಸಿ. receive the touch of God. ಈಗ ದೇವರ ಸ್ಪರ್ಶನ ನೀವು ಪಡೆಯುತ್ತೀರಿ. 23 years of asthma. 23 ವರ್ಷಗಳಿಂದ ಇದ್ದ ಅಸ್ತಮ, 19 years of asthma. 19 ವರ್ಷಗಳಿಂದ ಇದ್ದ ಅಸ್ತಮ Jesus is healing you now. ಯೇಸು ಈಗ ಮುಟ್ಟಿ ಗುಣಪಡಿಸುತ್ತಿದ್ದಾರೆ. Brother, your healing touch is coming. ಬ್ರದರ್, ನಿನ್ನ ಸೌಖ್ಯದ ಸ್ಪರ್ಶನ ಈಗ ಬಂದಿದೆ. Let him come, let him come. Oh, the moment he is coming, ಬರುವ ಕ್ಷಣದಲ್ಲೇ somebody hold on. ಯಾರಾದರೂ ಹಿಡಿಯಬೇಕು. With his problem. Come here. Oh, he's under the power of God. Look at him. ನೋಡಿ Look at him. Look at ನೋಡಿ him. ನೋಡಿ ಅವರ ನೋಡಿ ನೋಡಿ ದೇವರ ಶಕ್ತಿ ಬರುವುದು. ನೋಡಿ 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 See this. ನೋಡಿ, This ಇವರ is ನೋಡಿ. Jesus is touching. Oh, that demon is coming out. ನೋಡಿ, Look at this. ದೆವ್ವಗಳು ದುರಾತ್ಮ Look at ಬಿಟ್ಟು this. ಹೊರಗಡೆ ಬರುವುದು That ನೋಡು. demon is coming out. ದುರಾತ್ಮ ಬಿಟ್ಟು ಹೊರಗಡೆ That ಬರುವುದು demon is ನೋಡು. coming out. Look at this. ದುರಾತ್ಮ ಬರುವುದು ನೋಡು ನೋಡಿ It ನೋಡಿ. is coming out. ದುರಾತ್ಮ ಬಿಟ್ಟು ಹೊರಗಡೆ ಬರುತ್ತಿದೆ. It's coming out. ಬಿಟ್ಟು ಹೊರಗಡೆ ಬರುತ್ತಾ ಇದೆ. From the age of 7. From the age of 7. ಏಳನೇ ವಯಸ್ಸಿನಿಂದ From the age of 7. ಏಳನೆಯ The ವಯಸ್ಸಿನಿಂದ spirit was following him. ಈ ಶಕ್ತಿ ಇವನನ್ನು ಹಿಡಿದುಕೊಂಡಿದೆ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. He will vomit now. He will vomit now. ಈಗ ಅವರು ವಾಂತಿ ಮಾಡ್ತಾರೆ. He will vomit now. ವಾಂತಿ ಮಾಡ್ತಾರೆ ಈಗ. Jesus is touching you. ಯೇಸು ಈಗ ಮುಟ್ಟುತ್ತಿದ್ದಾರೆ ಅವನನ್ನು. He has suffered a lot. Move this chair. Move this chair. ಆ ಕುರ್ಚಿಯನ್ನು ಅಲ್ಲಿಂದ ತೆಗೀರಿ. ತುಂಬಾ ಅವನು ನೊಂದಿದ್ದ. You sit here. Relax. Move little back. ಸ್ವಲ್ಪ ಹಿಂದಕ್ಕೆ ಹೋಗಿ ಹಿಂದಕ್ಕೆ. That demon is manifesting. ಆ ದುರಾತ್ಮ ಈಗ ಬಿಟ್ಟು ಹೊರಗಡೆ ಬರುತ್ತಿದೆ. Floor is not here. Take him. Volunteers, take him to the stage. Take him to the stage. ವಾಲಂಟಿಯರ್ಸ್ ಅವರನ್ನು ಸ್ಟೇಜಿಗೆ ಕರೆದುಕೊಂಡು ಬನ್ನಿ. Take him to the stage. Take him to the stage. ಅವರನ್ನು ಸ್ಟೇಜಿಗೆ It's a wonderful healing. ನೋಡಿ, ಅದ್ಭುತಕರವಾದ ಸೌಖ್ಯ. Oh, that demon is coming out. ದುರಾತ್ಮ ಬಿಟ್ಟು ಹೊರಗಡೆ That demon is ಬರುತ್ತಿದೆ. coming out. ಆ ದುರಾತ್ಮ ಬಿಟ್ಟು ಹೊರಗಡೆ ಬರುತ್ತಿದೆ. That demon is coming out. ಆ ದುರಾತ್ಮ ಹೊರಗಡೆ ಬರುತ್ತಿದೆ. Come on. Give a wonderful clap ಎಲ್ಲರೂ offering to the Lord. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. You know what? Living a life in Him. ಆತನಲ್ಲೇ ಜೀವನ ಸಾಗಿಸಬೇಕು. Living a life in Him ಆತನಲ್ಲೇ ಜೀವನ is ಸಾಗಿಸಬೇಕು. the life we have been called for. ಅದಕ್ಕಾಗಿ ಆತನಲ್ಲೇ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. Where is His family? Where is His family members? Where is ಈ His ಕುಟುಂಬ- family members? ಈ Is there ಕುಟುಂಬ- anyone from His family is attending this retreat? ಆ ಮನೆಯಿಂದ ಯಾರಾದ್ರೂ ಧ್ಯಾನಕ್ಕೆ ಬಂದವರಿದ್ರೆ ಬನ್ನಿ ಬನ್ನಿ You ಬನ್ನಿ. also go to the Father and get the blessings. ನೀವು ಸಹ ಗುರುಗಳ ಹತ್ತಿರ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. Run. ಓಡಿ ಬನ್ನಿ Run. ಓಡಿ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದ. Oh, that son, ಆ ಮಗನು all the nights ಇಡೀ ರಾತ್ರಿಯಲ್ಲಿ when the spirit was attacking him, ಈ ಶಕ್ತಿ ಅವನನ್ನು ಬಂದು is ಹಿಡಿಯುವಾಗ almost dying. ಸಾಯುವ ಹಾಗೆ, It's almost dying. ಯಾವಾಗಲೂ ಸತ್ತಂತೆ. It's almost death. ನೋಡಿ, ಯಾವಾಗಲೂ ಮರಣ. Oh my God. Brother Arvind, it's a special case. ಇದು You have to pray. Otherwise, he will get suicide. ನೋಡಿ, ಪ್ರಾರ್ಥನೆ ಮಾಡಿ. ಅಲ್ಲದೆ we have ಇವನು to pray for him. ಎಲ್ಲರೂ ಇವನಿಗಾಗಿ ಪ್ರಾರ್ಥನೆ ಮಾಡಿ. ಅಲ್ಲದೆ He ಆತ್ಮಹತ್ಯೆ was ಮಾಡಿಕೊಳ್ತಾನೆ. sitting under the coconut tree. ಅವನು ಆ ತೆಂಗಿನ ಮರದ ಅಡಿಯಲ್ಲೇ ಕುಳಿತಿದ್ದನು. From there, Holy Spirit
demon, ಏ ದುರಾತ್ಮನೇ, you cannot stop these people from living in him. ಆತನಲ್ಲೇ ಜೀವಿಸುವಂತೆ ಅದನ್ನು ತಡೆಯಲು ನಿನ್ನಿಂದ ಆಗುವುದಿಲ್ಲ. You cannot stop them from living in him. ಆತನಲ್ಲೇ ಜೀವಿಸುವ ಇವರನ್ನು ತಡೆಯಲು ನಿನ್ನಿಂದ ಆಗುವುದಿಲ್ಲ. Whether it is sin ಒಂದೊಮ್ಮೆ ಪಾಪವಾಗಿರಬಹುದು, or it is sickness, ಅಥವಾ ಕಾಯಿಲೆಯಾಗಿರಬಹುದು, you cannot stop them in living in him. ಏನಾಗಿ ಆತನಲ್ಲೇ ಜೀವಿಸುವ ಇವರನ್ನು ತಡೆಯಲಿಕ್ಕಾಗುವುದಿಲ್ಲ. 9 demons are coming out. 9. Come on, praise him, praise him, praise him, praise him, praise him, praise him. Hallelujah, 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 hallelujah. ಎಲ್ಲರೂ ಜೋರಾಗಿ ಸ್ತುತಿಸಿರಿ, ಸ್ತುತಿಸಿರಿ. ಇದನ್ನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Holy Spirit, move. ಓ ಪರಿಶುದ್ಧಾತ್ಮರೇ ಚಲಿಸಿರಿ. 3 demons will come out from outside. ಹೊರಗಡೆಯಿಂದ 3 ದುರಾತ್ಮಗಳು ಬಿಟ್ಟು ಹೊರಗಡೆ ಹೋಗ್ತಿದೆ. 4 will come from this side. ಒಳಗಡೆಯಿಂದ 4 ಬಿಟ್ಟು ಹೊರಗಡೆ 2 ಬರುತ್ತಿದೆ. will be coming from this ಈ side. ಬದಿಯಿಂದ 2 ಬಿಟ್ಟು ಹೊರಗಡೆ ಬರುತ್ತಿದೆ. ಚಪ್ಪಾಳೆ ತಟ್ಟೋಣ ಎಲ್ಲರೂ ಸೇರಿ. Let us praise him. ಎಲ್ಲರೂ ಸ್ತುತಿಸೋಣ. ಸುಧನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Instrument for Jesus. Pray for him. Pray for him. ಅವನಿಗಾಗಿ ಪ್ರಾರ್ಥಿಸಿ. Youngsters, come here. Pray for him. ಯುವಜನರೇ, ಅವನಿಗಾಗಿ ಪ್ರಾರ್ಥಿಸಿ. ನಮ್ಮೊಂದಿಗೆ. Oh, demons are coming out. ದೆವ್ವಗಳು, ದುರಾತ್ಮ ಬಿಟ್ಟು ಹೊರಗಡೆ ಬರುತ್ತಿದೆ. In the name of Jesus. ಯೇಸುವಿನ ನಾಮದಲ್ಲಿ. From the age of 7. ಏಳನೆಯ ವಯಸ್ಸಿನಿಂದ, From the age of 7. ಏಳನೆಯ ವಯಸ್ಸಿನಿಂದ Bring her, bring her, bring her, bring her. I told you. ನಾನು ಹೇಳಿದ್ದೇನಲ್ಲ, ಅವರನ್ನು ಈಚೆ ತನ್ನಿ, ಎತ್ಕೊಂಡು ಬನ್ನಿ. Oh, demons are coming ನೋಡಿ, out. ದುರಾತ್ಮಗಳು ಬಿಟ್ಟು ಹೊರಗಡೆ ಬರುತ್ತಿದೆ. ಎತ್ಕೊಂಡು Demons are ಬನ್ನಿ. coming out from there. ದುರಾತ್ಮಗಳು ಅಲ್ಲಿಂದ ಬಿಟ್ಟು ಹೊರಗಡೆ ಬರುತ್ತಿದೆ. Demons are coming out. ದುರಾತ್ಮಗಳು ಬಿಟ್ಟು ಹೊರಗಡೆ ಬರುತ್ತಿದೆ. ಸಮಯವೀಗ ಬಂದಿದೆ. The time has come. ಆ ಸಮಯವೀಗ ಬಂದಿದೆ.
ವರ್ಷಗಳಿಂದ ಒಂದು ರೂಮಿನ ಒಳಗಡೆ ಇದ್ದಳು. If she come out of that room, ಆಕೆ ರೂಮಿನಿಂದ ಹೊರಗಡೆ ಬಂದ್ರೆ she will ಬಿಟ್ಟು ಹೊರಗಡೆ ಬಾ, come out, ಹೊರಗಡೆ ಬಾ, come out, ಬಿಟ್ಟು ಹೊರಗಡೆ ಬಾ, come out, come out, ಹೊರಗಡೆ ಬಾ, come out, ಹೊರಗಡೆ ಬಾ, come out, ಹೊರಗಡೆ ಬಾ, come out, ಹೊರಗಡೆ ಬಾ, come out, ಹೊರಗಡೆ ಬಾ. the name of Jesus. ಯೇಸುವಿನ ನಾಮದಲ್ಲಿ. ಬಿಟ್ಟು ಹೋಗು. Another one sister I'm seeing, her name is Savita. ಇನ್ನೊಬ್ಬಳು ಸಹೋದರಿಯ ಹೆಸರು ಸವಿತಾ. She is not attending the retreat. ಇಲ್ಲಿ ಧ್ಯಾನಕ್ಕೆ ಬಂದಿಲ್ಲ. From where are you coming? Which place you are coming? ಎಲ್ಲಿಂದ ಬಂದಿದ್ದೀರಾ? ವರ್ಕಾಡಿ. ವರ್ಕಾಡಿ, ಮ್ಯಾಂಗ್ಳೂರ್. ಮಂಜೇಶ್ವರ. Oh. You have to bring your sister tomorrow. ನಾಳೆ ನಿಮ್ಮ ಸಹೋದರಿಯನ್ನು ಕರೆದುಕೊಂಡು ಬನ್ನಿ. Sapita, Sarita, Sapita. That Sapita is getting healed. ಸವಿತಾಳಿಗೆ ಸೌಖ್ಯ ಸಿಗ್ತಾ ಇದೆ. You have to bring her tomorrow. ನಾಳೆ ಅವಳನ್ನು ಕರೆದುಕೊಂಡು ಬನ್ನಿ. Jesus. Jesus. Love of Father. ಇವಳ ಗಂಡ ಎಲ್ಲಿ? ಇವಳ ಗಂಡ. Come here, brother. ಈಚೆ ಬನ್ನಿ ಬ್ರದರ್. Oh, it's a wonderful deliverance for this family. ಈ ಕುಟುಂಬಕ್ಕೆ ಅದ್ಭುತಕರವಾದ ಬಿಡುಗಡೆಯಾಗಿದೆ ಸಿಗ್ತಾ ಇರುವುದು. Love of Father. This is Jesus, the beauty of the Spirit. Love of the Father, grace of Jesus, the beauty of the Spirit. Love of the Father, Grace of Jesus, the beauty of the Spirit. Love of the Father, grace of Jesus, the beauty of the Spirit. Love of the Father, grace of Jesus, the beauty of the Spirit. Love of the Father, grace of Jesus, the beauty of the Spirit. Love of the Father, grace of Jesus, the beauty of the Spirit. one small yellow medicine, one small yellow medicine, ಒಂದು ಸಣ್ಣ, tablet, one big white tablet. ಒಂದು ದೊಡ್ಡ ಬಿಳಿ ಟ್ಯಾಬ್ಲೆಟ್, ಒಂದು You ಸಣ್ಣ will ಹಳದಿ be ಬಣ್ಣದ having ಟ್ಯಾಬ್ಲೆಟ್. this for many years. ತುಂಬಾ ವರ್ಷಗಳಿಂದ ತಗೊಳ್ತಾ ಇದ್ದೀರಾ. Without that you cannot sleep. ಅದಿಲ್ಲದೆ ನಿಮಗೆ ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? Yes. ಹೌದು.
Okay, Jesus is giving you healing today. ಯೇಸು ಈಗ ನಿಮ್ಮನ್ನು That ಗುಣಪಡಿಸುತ್ತಾನೆ. manya, that yellow tablet, ಹಳದಿ ಮಾತ್ರೆ, small one, ಸಣ್ಣ ಹಳದಿ and ಮಾತ್ರೆ, the white tablet. ಬಿಳಿ ಮಾತ್ರೆ. Okay. ಹೌದು. You are under the custody of those tablets for many years. ತುಂಬಾ ವರ್ಷಗಳಿಂದ ಈ ಮಾತ್ರೆಯನ್ನು ತಿನ್ನುತ್ತಿದ್ದೀರಾ. Now the power of God will hit your body. ಈಗ ನೋಡಿ ದೇವ ತಂದೆ ನಿಮ್ಮ ಶರೀರವನ್ನು ಮುಟ್ಟುತ್ತಿದ್ದಾರೆ. The glory will hit your body. ದೇವರ ಮಹಿಮೆ ನಿಮ್ಮ That ದೇಹದಲ್ಲಿ small yellow, ಆ ಸಣ್ಣ ಹಳದಿ ಬಣ್ಣದ ಮಾತ್ರೆ, that big white tablet. ಬಿಳಿ ಬಣ್ಣದ ದೊಡ್ಡ ಮಾತ್ರೆ, Without that she cannot sleep. ಅದಿಲ್ಲದೆ ಅವಳಿಗೆ ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. But tonight ಆದ್ರೆ ಇಂದು ರಾತ್ರಿಯಿಂದ she will sleep peacefully. ಆಕೆ ನೆಮ್ಮದಿಯಿಂದ ನಿದ್ರೆ ಮಾಡ್ತಾಳೆ. Love of Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Oh Jesus. Normally in a house, one will be only having the thought of death. ನೋಡಿ ಮನೆಯಲ್ಲಿ ಯಾರೋ ಒಬ್ಬರಿಗೆ ಯಾವಾಗ್ಲೂ ಸಾಯಬೇಕು ಎನ್ನುವಂತ ಯೋಚನೆ, But one family is here. ಯಾವಾಗ್ಲೂ ಸಾಯಬೇಕು. Every member of that family ಆ ಮನೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳು thinking about death. ಮರಣ ಸಾಯಬೇಕು ಅಂತ ಯೋಚಿಸ್ತಾ ಇದ್ದವರು. Where is that family? ಆ ಮನೆಯವರಲ್ಲಿ I'm calling you now. ಈಗ ನಿಮ್ಮನ್ನು ಕರೆಯುತ್ತಿದ್ದೇನೆ. Come to the stage. ಸ್ಟೇಜಿಗೆ ಬನ್ನಿ. Jesus want to set you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಲು ಬಯಸುತ್ತಿದ್ದಾರೆ. It's a special case. ಇದೊಂದು ಪ್ರತ್ಯೇಕತೆ ಉಳ್ಳಂತ ಕಾರ್ಯ. All the members of the family ಒಂದು ಮನೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳು thinking about death. ಮರಣದ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಸಾಯಬೇಕು, Death. ಸಾಯಬೇಕು, Death. ಸಾಯಬೇಕು, Death. ಸಾಯಬೇಕು. Even the children ಮಕ್ಕಳು ಸಮೇತ thinking about death. ಆ ಸಾಯಬೇಕು ಅಂತ ಯೋಚಿಸ್ತಾರೆ. Mother is thinking about death. ತಾಯಿ ಮರಣದ ಬಗ್ಗೆ Father ಯೋಚಿಸ್ತಾರೆ. is thinking about death. ತಂದೆ ಮರಣದ ಬಗ್ಗೆ That ಯೋಚಿಸ್ತಿದ್ದಾರೆ. spirit of death ನಾ ಮರಣದ ಆತ್ಮ is ruling that family. ಆ ಇಡೀ ಮನೆಯವರನ್ನೇ ಆಳುತ್ತಿದೆ. Jesus want to relieve your family now. ಯೇಸು ನಿಮ್ಮ ಮನೆಗೆ ಬಿಡುಗಡೆ ಕೊಡಲು ಬಯಸುತ್ತಿದ್ದಾರೆ. Jesus want to set your family free. ಯೇಸು ನಿಮ್ಮ ಕುಟುಂಬವನ್ನು ಸ್ವಾತಂತ್ರ್ಯಗೊಳಿಸಲು ಬಯಸುತ್ತಿದ್ದಾರೆ. Be bold and come forward. ನೋಡಿ ಈಗ ಬೇಗ ಅವರು ಮುಂದಕ್ಕೆ ಬರಲಿ. Be bold. ನೋಡಿ ಧೈರ್ಯ ತೆಗೆದುಕೊಂಡು ಮುಂದಕ್ಕೆ ಬನ್ನಿ. ಧೈರ್ಯ ತೆಗೆದುಕೊಂಡು ಮುನ್ನಡೆ ಬಾ. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. It's a special prayer. ಇದೊಂದು ಪ್ರತ್ಯೇಕವಾದ ಪ್ರಾರ್ಥನೆಯಾಗಿದೆ. All the members of the family ಆ ಮನೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳು suffering with the thought of death. ನೋಡಿ ಮರಣದ ಕುರಿತು ಮಾತ್ರ ಯೋಚಿಸ್ತಿದ್ದಾರೆ. You were training yourself many times to ನೋಡಿ. come out of this thought of death, ಈ ಮರಣದ ಯೋಚನೆಯಿಂದ ಹೊರಗಡೆ ಬರಲು ತುಂಬಾ ನೀನು ಪ್ರಯತ್ನಿಸಿದ್ದಿ. but you were unable to, ಆದ್ರೆ ನಿಮ್ಮಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಕ್ಕೆ because it's a spirit. ಯಾಕೆಂದ್ರೆ ಇದೊಂದು ಆತ್ಮ, It's a spirit. ಇದೊಂದು ಆತ್ಮ. That spirit has to leave you. ಆ ಆತ್ಮ ನಿಮ್ಮಿಂದ ಬಿಟ್ಟು ಹೋಗ್ಬೇಕು. Come forward. ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, Come fast. ಮುಂದಕ್ಕೆ ಬೇಗ ಬನ್ನಿ, ಬೇಗ ಬನ್ನಿ, Come fast. ಬೇಗ ಮುಂದಕ್ಕೆ ಬನ್ನಿ. Come fast. Jesus will set you free. brother. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ brother. Jesus will set you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Not
because of the lack of anything this thought is coming. ನೋಡಿ, ಯಾವುದೇ ರೀತಿಯ ಕೊರತೆ ಇರುವುದರಿಂದ ಅಲ್ಲ ಈ ಯೋಚನೆ ಬರುವುದು. Another one family. ಇನ್ನೊಂದು ಕುಟುಂಬ. That husband is not here, but wife is here. ಗಂಡ ಇಲ್ಲಿ ಇಲ್ಲ, ಈ ಹೆಂಡತಿ ಇಲ್ಲಿ ಇದ್ದಾಳೆ. Come forward. ಬೇಗ ಮುಂದಕ್ಕೆ ಬರಲಿ. Jesus want to set you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಲು ಬಯಸುತ್ತಿದ್ದಾರೆ. Amma, you know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, this mother ಈ ತಾಯಿ is suffering with this thought for many years. ಅನೇಕ ವರ್ಷಗಳಿಂದ ಈ ಯೋಚನೆಯಿಂದ ನರಳುತ್ತಿದ್ದಾರೆ. Today, ಇಂದು Jesus is setting you free. ಯೇಸುವನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Receive your freedom. ನಿನ್ನ ಸ್ವಾತಂತ್ರ್ಯವನ್ನು ಪಡೆದುಕೋ. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. Somebody was cutting vein for 6 times. 6 ಬಾರಿ ನರವನ್ನು ಕತ್ತರಿಸಿದವರು ಯಾರೋ ಇದ್ದಾರೆ. 6 times vein cutting. 6 ಸಲ ನರವನ್ನು ಕತ್ತರಿಸಿದವರು. Come forward. ಅವರು ಮುಂದಕ್ಕೆ ಬರಲಿ. ಯಾರದು? Come forward. That spirit is leaving you now. ನೋಡಿ, ಆ ಶಕ್ತಿ ಈಗ ಬಿಟ್ಟು ಹೋಗ್ತಾ ಇದೆ. ಆ ಶಕ್ತಿ ಬಿಟ್ಟು ಹೋಗ್ತಾ ಇದೆ. 6 times on and off. ನೋಡಿ, ಒಂದರ ನಂತರ ಒಂದರಾಗಿ 6 ಸಲ ನರ ಕಟ್ಟು ಮಾಡಿದವರು. Jesus want to heal you. ಯೇಸು ನಿಮ್ಮನ್ನು ಗುಣಪಡಿಸಲು ಬಯಸುತ್ತಿದ್ದಾರೆ. Jesus want to set you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಲು ಬಯಸುತ್ತಿದ್ದಾರೆ. You know what? Oh my God, again and again that I'm calling that person. ನೋಡಿ, ಪುನಃ ವ್ಯಕ್ತಿಯನ್ನು ಕರೆಯುತ್ತಿದ್ದೇನೆ. ಯಾರು? Don't hide yourself. Come forward. ನೋಡಿ, ಬೇರೆ ಏನು ಯೋಚನೆ ಮಾಡಬೇಡಿ. ಮುಂದಕ್ಕೆ ಬರಲಿ. 6 ಸಲ ಆತ್ಮಹತ್ಯೆ ಮಾಡಲು ನರವನ್ನು ಕತ್ತರಿಸಿದ ವ್ಯಕ್ತಿ. Under the coconut tree. ನೋಡಿ, ಆ ತೆಂಗಿನ ಮರದ ಅಡಿಯಲ್ಲಿದ್ದಾರೆ ಅವರು. ಅವರನ್ನು ಈಚೆ ತನ್ನಿ. ನೋಡಿ, ಆ ಆತ್ಮ ಅಲ್ಲಿದೆ. ಆ ಆತ್ಮ ನೋಡಿ ಹೊರಗಡೆ ಬರುತ್ತಾ ಇದೆ. Santanana, sananana, sananana, sananale. Love of Father, grace of Jesus. Bring. ಅವರನ್ನು ಈಚೆ ತನ್ನಿ. ಎತ್ಕೊಂಡು ಬನ್ನಿ. Love of the Father, grace of Jesus, of the Spirit. ಎಲ್ಲರೂ ಸೇರಿ. Love of the Father, grace of Jesus, the beauty of the Spirit. Ladies, volunteers, Grace of Jesus, of the Spirit. special case. Love of the ಅದೊಂದು Father, ಪ್ರತ್ಯೇಕತೆಯುಳ್ಳ ಕೇಸು. grace of Jesus. Jesus will set you free. ಯೇಸು ಸ್ವಾತಂತ್ರ್ಯಗೊಳಿಸಿದ್ದಾರೆ. You have to give the testimony. Go to the stage and give the testimony. ಸ್ಟೇಜಿಗೆ ಬಂದು ಸಾಕ್ಷಿ ಕೊಡಿ. ಬನ್ನಿ ಸ್ಟೇಜಿಗೆ ಬನ್ನಿ. She got healed from last meeting. ನೋಡಿ, ಈ ಕಳೆದ ತಿಂಗಳಿನ Go. And I will give you my ಧ್ಯಾನ ಕೂಟದಲ್ಲಿ ಪಾಲ್ಗೊಂಡಾಗ ಈಕೆ ಗುಣಮುಖರಾಗಿದ್ದಾಳೆ. ಅದನ್ನ ಈಗ ಸಾಕ್ಷಿ ಕೊಡಿ. Cutting vein. That's the spirit. ಪ್ರೈಸ್ ಲಾರ್ಡ್. Under the coconut tree. ನನ್ನ ಹೆಸರು ಮೇರಿ ಮ್ಯಾಗ್ದಲಿನ್ ಕ್ರಾಸ್ತಾ ಅಂತ. Love of Father, ನನಗೆ grace of Jesus, communion of the Spirit. ನನಗೆ ಕಳೆದ ತಿಂಗಳು ರೈಟ್ ಬ್ರೆಸ್ಟಲ್ಲಿ ಒಂದು ಗೆಡ್ಡೆ ಕಾಣಿಸ್ಕೊಂಡಿತ್ತು. ಗೆಡ್ಡೆ ಕಾಣಿಸ್ಕೊಂಡ ತಕ್ಷಣ ತುಂಬ ಟೆನ್ಷನ್ ಆಯಿತು ಮತ್ತು ಹೆದರಿಕೆ ಆಯಿತು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ. ಅವ್ರು ಹೇಳಿದರು ವಾಟರ್ ಬಬಲ್ ಇದೆ, ನೀವೇನು ಹೆದರ್ಕೊಳ್ಬೇಡಿ ಅಂತ ಹೇಳಿದ್ರು. ಬಟ್ ಆದರೂ ಕೂಡ ತುಂಬ ಪೇಯ್ನ್ ಆಗ್ತಾಯಿತ್ತು. ಕಳೆದ ಟೈಮೇ ಬ್ರದರ್ ಟೀಚಿಂಗ್ ಕೊಡಬೇಕಾದ್ರೆ ಅವ್ರು ಹೇಳಿದರು, ಜೀಸಸ್ ಇಸ್ ಟೇಕಿಂಗ್ ಆಲ್ ಯುವರ್ ಟೆನ್ಷನ್ ನಿಮ್ಮ ಅಂತ ಹೇಳಿದರು. ಆವಾಗ ನನಗೆ ತುಂಬ ಕಣ್ಣಲ್ಲಿ ನೀರು ಬಂತು. ಬ್ರದರ್ ಟಚ್ ಮಾಡಿ ಪ್ರಾರ್ಥಿಸಿದ್ರು ಕೂಡ. ಆಮೇಲೆ ಬಲಿಪೂಜೆ ನಡೆಯುವಾಗ ತುಂಬ ಎದೆ ನೋವು ಬರ್ತಾಯಿತ್ತು, ತಡೀಲಿಕ್ಕೆ ಆಗ್ತಿರಲಿಲ್ಲ. ಕಿರ್ಚೋಷ್ಟು ಎದೆ ನೋವು ಬಂತು. ಆಗ ದೇವರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥಿಸಿದೆ. ಮನೆಗೆ ಹೋದ ನಂತರ 2-3 ದಿನದಲ್ಲಿ ನನಗೆ ಆ ಗಡ್ಡೆ ಮಾಯ ಆಗಿತ್ತು. ಈಗ ಆ ಗಡ್ಡೆ ಇಲ್ಲ. ಈ ಉಪಕಾರ ಮಾಡಿದ ನನ್ನ ಯೇಸು ಪ್ರಭುವಿಗೆ ಕೋಟಿ ಕೋಟಿ ಸ್ತೋತ್ರ. ಗಡ್ಡೆ ಇತ್ತು, ಎದೆಯಲ್ಲಿ ಗಡ್ಡೆ ಇತ್ತು. ಗಡ್ಡೆ ಮೇನ್.
ಅದಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. When thought comes, we will just forsake because this is just a thought. But in this case, this is not a thought. ನೋಡಿ, ನಮಗೆ ಒಂದು ಯೋಚನೆ ಬಂದ್ರೆ ನಾವು ಆ ಯೋಚನೆ ಬಿಟ್ಬಿಡ್ತೀವಿ. ಆದ್ರೆ ಇದು ಒಂದು ಆತ್ಮ, ಒಂದು ಶಕ್ತಿ ಅದು. When the Father was born, the Son was always fallen in fire and water. Disciples were praying for him, but nothing happened. When Jesus commanded the Spirit to leave him, you know what happened? The Spirit left. ಯಾವಾಗಲೂ ಬೆಂಕಿಯಲ್ಲಿ The boy ನೀರಿನ became normal. So what made him fall always into the fire, always into the water? The Spirit. The Spirit. That's why Jesus is here as Spirit. I don't know where is my translator Annama. ನೋಡಿ, ಯಾವಾಗಲೂ She is not even hearing. ಬೆಂಕಿಯಲ್ಲಿ ನೀರಿನಲ್ಲಿ ಬೀಳುತ್ತಾ ಇದ್ದಂತ ಒಬ್ಬ ಮಗನನ್ನು ಕರೆದುಕೊಂಡು ಒಬ್ಬ ತಂದೆ ಯೇಸುವಿನ ಶಿಷ್ಯಂದರ ಹತ್ತಿರಕ್ಕೆ ತಂದರು. ಆದರೆ ಯೇಸುವಿನ ಶಿಷ್ಯಂದರಿಗೆ ಆ ಆತ್ಮವನ್ನು ತೊಲಗಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಯೇಸುವಿನ ಬಳಿಗೆ ತಂದಾಗ ಯೇಸು ಸ್ವಾಮಿ ಆ ಆತ್ಮವನ್ನು ಗದರಿಸಿದಾಗ ಆತ್ಮ ಬಿಟ್ಟು ಹೋಯಿತು. When she grows, she is perfect. So what Jesus is teaching us? ಯೇಸು ಸ್ವಾಮಿ ಇದರ ಮೂಲಕ ಏನಾಗಿದೆ ನಮಗೆ ಕಲಿಸುವುದು. You need to understand certain sickness. Behind the certain sickness, there is a spirit. ನೀವು ಅರ್ಥ ಮಾಡಿಕೊಳ್ಳಿ, ಕೆಲವು ಕಾಯಿಲೆಗಳು ಕೆಲವು ದುರಾತ್ಮನ ಶಕ್ತಿಯಿಂದಾಗಿದೆ ಕೆಲವುದು ಬರುವುದು. There is a spirit. ಅದೊಂದು ಆತ್ಮ. When the spirit goes out, ಯಾವಾಗ ಈ ಆತ್ಮ ಬಿಟ್ಟು ಹೋಗ್ತದೆಯೋ, spirit is going out. ನೋಡಿ, ಆತ್ಮ ದುರಾತ್ಮ ಬಿಟ್ಟು ಹೋಗ್ತಾ ಇದೆ. ಆ ದುರಾತ್ಮ ಬಿಟ್ಟು ಹೋಗ್ತಾ ಇದೆ ಈಗ ನೋಡಿ. Now the spirit is going out. ಈಗ ನೋಡಿ, ಆ ದುರಾತ್ಮ ಬಿಟ್ಟು ಹೋಗ್ತಾ ಇದೆ. Now the spirit is going out. ಈಗ ದುರಾತ್ಮ ಬಿಟ್ಟು ಹೋಗ್ತಾ ಇದೆ. If I stand here, more spirit will come out now. ಈಗ ನಾನು ಅಲ್ಲಿ ನಿಂತುಕೊಂಡ್ರೆ ತುಂಬಾ ದುರಾತ್ಮ ಅಲ್ಲಿಂದ ಬಿಟ್ಟು ಹೊರಗಡೆ ಹೋಗ್ತದೆ. Hallelujah. Hallelujah. Demons are coming out. ದುರಾತ್ಮಗಳು ಬಿಟ್ಟು ಹೊರಗಡೆ ಬರುತ್ತಿದೆ. You need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. Hallelujah. Hallelujah. Brother with check shirt. ನೋಡಿ, ಚೆಕ್ ಶರ್ಟಿನ What's your name? What's your name? ನಿಮ್ಮ ಹೆಸರೇನು? ಹೆಸರು Huh? ಹೆಸರು Power of the Lord is hitting your body, mind, spirit. Touch! ದೇವರ ಶಕ್ತಿ ನಿನ್ನ ಮನಸ್ಸು ನಿನ್ನ ದೇಹವನ್ನು ಮುಟ್ಟುತ್ತಿದೆ. Let him stand again. Let him stand again. Stand again. Stand again. ಪುನಃ ನಿಂತುಕೊಳ್ಳಿ. Bring him here. ಅವರನ್ನು ಈಚೆ ಕರೆದುಕೊಂಡು ಬನ್ನಿ. Love of the Father. Brother, your prayer is something is happening there. ಅಲ್ಲಿ ಏನು ಸಂಭವಿಸುತ್ತಿದೆ. Something is happening ಅಲ್ಲಿ there. ಏನು ಅಲ್ಲಿ ಸಂಭವಿಸುತ್ತಿದೆ. Spirit of the Lord is moving there. ದೇವರ ಶಕ್ತಿಯಲ್ಲಿ ಹೋಗ್ತಾ ಇದೆ. Spirit of the Lord is moving there. ದೇವರ ಶಕ್ತಿಯಲ್ಲಿ ಚಲಿಸುತ್ತಿದೆ. Spirit of the Lord is moving there. ದೇವರ ಶಕ್ತಿಯಲ್ಲಿ ಚಲಿಸುತ್ತಿದೆ. Some healings are taking place there. ನೋಡಿ, ಅಲ್ಲಿ ಕೆಲವು ಸೌಖ್ಯಗಳೀಗ ಸಂಭವಿಸುತ್ತಿದೆ. I don't know to whom, but the Spirit of the Lord is moving there. ನೀವು ಯಾರಂತ ಗೊತ್ತಿಲ್ಲ, ಆದರೆ ದೇವರ ಆತ್ಮ ಅಲ್ಲಿ ಚಲಿಸುತ್ತಿದೆ. Spirit of the Lord is moving there. ದೇವರ ಶಕ್ತಿಯಲ್ಲಿ ಚಲಿಸುತ್ತಿದೆ. Yes, that's one. ಹೌದು, ಅವರಲ್ಲಿ That's one. Bring her. ಅವರು ಈಚೆ ತನ್ನಿ. Oh, wonderful healing. It's a wonderful healing. ಅದ್ಭುತಕರವಾದ ಸೌಖ್ಯ ಅಲ್ಲಿ. Where is your wife? ನಿಮ್ಮ ಹೆಂಡತಿಯಲ್ಲಿ Who is having the tumor? Come. ಈಚೆ ಬನ್ನಿ. Jesus loves you, sister. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. You're very much scared. ನೀವು ತುಂಬಾ ಭಯ ಪಟ್ಟಿದ್ದೀರಿ. After that I pray. He's very much scared now. ಈಗ ತುಂಬಾ ಭಯದಲ್ಲಿದ್ದಾರೆ. You relax. Nothing will happen. You sit here for some time. Then after I will pray for you. Now she is under the power of God. ಈಗ ಅವಳು ದೇವರ ಶಕ್ತಿ ಅಡಿಯಲಿದ್ದಾಳೆ. This is under the power of God. ದೇವರ ಇನ್ನೊಂದು ಶಕ್ತಿ ಪ್ರಕಟವಾಗ್ತಾ ಇದೆ. Look at me. ನನ್ನ ನೋಡು, Jesus is setting you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾನೆ.
ಹೆಂಡತಿ ತುಂಬಾ ಈಗ ಭಯ ಪಟ್ಟಿದ್ದಾಳೆ. Bring her, bring her, bring her. ಅವರನ್ನು ಈಚೆ ತನ್ನಿ. In 5 minutes I will pray for her. Bring her to the stage, okay? 5 ನಿಮಿಷದ ನಂತರ ಆಕೆಯನ್ನು ಸ್ಟೇಜಿಗೆ ತನ್ನಿ, When ನಾನು we are ಪ್ರಾರ್ಥನೆ ಮಾಡ್ತೇನೆ. fearing, devil will come. ನೋಡಿ, ಯಾವಾಗ ಭಯ ಬರ್ತದೆಯೋ ಆಗ ದುರಾತ್ಮ ಬರುತ್ತದೆ. Fear is the door of devil. ನೋಡಿ, ಭಯ ಎನ್ನುವುದು And ದುರಾತ್ಮನ faith ಬಾಗಿಲು, is ವಿಶ್ವಾಸ the door of God. ದೇವರ ಬಾಗಿಲು. Hallelujah. ಹಲ್ಲೆಲೂಯಾ. When you open the door of fear, ನೀವು ಭಯದ ಬಾಗಿಲನ್ನು ತೆರೆದುಕೊಟ್ರೆ demons will enter. ದುರಾತ್ಮಗಳು ಹೊರಗಡೆ But ಬರುತ್ತವೆ. when you open the door of faith, ವಿಶ್ವಾಸದ ಬಾಗಿಲನ್ನು ಯಾವಾಗ ತೆರೆದುಕೊಡ್ತೀರೋ through the door Jesus will enter. ಅದರ ಮೂಲಕ ದೇವರಾದ ಯೇಸು ಪ್ರವೇಶಿಸುತ್ತಾರೆ. Another one in the corner, the ಆ power ಮೂಲೆ- of God. ಆ Power of ಮೂಲೆಯಲ್ಲಿ God is manifesting there. ದೇವರ ಶಕ್ತಿಯಲ್ಲಿ ಪ್ರಚುರಪಡಿಸ್ತಾ ಇದೆ. You know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, You know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, Today, ಇಂದು oh, the glory of the Lord is moving. ದೇವರ ಮಹಿಮೆ ನೋಡಿ The ಚಲಿಸುತ್ತಿದೆ. glory of the Lord is moving in this place. ದೇವರ ಮಹಿಮೆ ಈ ಸ್ಥಳದಲ್ಲಿ ಚಲಿಸುತ್ತಿದೆ. It is the glory of the Lord. ಇದು ದೇವರ ಮಹಿಮೆ. You and your family, brother, receive this message. Receive this ಈ message. ಸಂದೇಶವನ್ನು ಸ್ವೀಕರಿಸಿ. Your prayers. Get up, get up, get up. ಎದ್ದೇಳಿ, Get up. ಎದ್ದೇಳಿ. Jesus. Get a priestly blessing over you, both of you. ಇಬ್ಬರು ಬಂದು ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. Oh, Jesus. Oh, Jesus. ಓ ಯೇಸುವೇ, ಪಿತನ ಪ್ರೀತಿ ರೀನಾನು ಒಬ್ಬ ಹೆಂಗಸಿಗೆ ಯೇಸು ಸ್ವಾಮಿ ಮುಟ್ಟುತ್ತಾ ಇದ್ದಾರೆ ಈಗ. Reena, where is Reena? ರೀನಾ. Reena. Where is ರೀನಾ. Reena? ರೀನಾ ಯಾರು? Ah, ರೀನಾ. come. ಬನ್ನಿ ಬನ್ನಿ, ಮುಂದೆಗೆ ಬನ್ನಿ. Come, ರೀನಾ, come. ರೀನಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. You are not Reena. ನೀವು ರೀನಾ ಅಲ್ಲ. Your name is not Reena. ನಿಮ್ಮ ಹೆಸರು ರೀನಾನಾ? You are not Reena. ನೀವು ರೀನಾ ಅಲ್ಲ. ರೀನಾ ಯಾರು? Her name is Leena. You can ask. ಅವಳ ಹೆಸರು ಲೀನಾ ಎಂದು. You go and ask. ಓ, ಕೇಳಿ ನೋಡಿ. ರೀನಾ ಅಲ್ಲ, ಲೀನಾ. ಆಕೆ ಹೆಸರು ಲೀನಾ. ಅವಳು ರೀನಾ ಅಲ್ಲ. ಕೇಳಿ ನೋಡಿ. What's your name? ನಿಮ್ಮ ಹೆಸರು? ಲೀನಾ. 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 When I was laying hand on her, immediately Jesus told, no. ನಾನು ಅವಳ ಮೇಲೆ ಕೈ ಇಟ್ಟ ಕೂಡಲೇ ಯೇಸು ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ. Hey, postman, you are delivering in a wrong address. ಓ ಪೋಸ್ಟ್ ಮ್ಯಾನ್, ನೀನು ತಪ್ಪಾದ ವಿಳಾಸದಲ್ಲಿ ಕರೆದಿದ್ದೀಯ. Hey, postman, ಏ ಪೋಸ್ಟ್ ಮ್ಯಾನ್ನೇ, you are delivering ನೀವು ಕೊಟ್ಟಿರುವುದು in a wrong address. ತಪ್ಪಾದ ವಿಳಾಸದಲ್ಲಿ. Go, you go to the Father. You go to the Father. ನೀವು ಗುರುಗಳ ಹತ್ತಿರ ಹೋಗಿ, Go ಗುರುಗಳ to ಹತ್ತಿರ the ಹೋಗಿ, Father and get the blessing. ಗುರುಗಳ ಹತ್ತಿರ ಹೋಗಿ ಆಶೀರ್ವಾದ ಪಡೆದುಕೊಳ್ಳಿ. Hey, postman, ಏ ಪೋಸ್ಟ್ ಮ್ಯಾನ್ನೇ, you are delivering ನೀನು ಕೊಟ್ಟಿರುವುದು to a wrong address. ತಪ್ಪಾದ ವಿಳಾಸದಲ್ಲಿ. This is Reena. ಇದಾಗಿದೆ ರೀನಾ. Huh? ಹೌದಾ? ಹೌದು. Receive it. ಸ್ವೀಕರಿಸು.
receive your touch. ದೇವರ ಸ್ಪರ್ಶನೆಯನ್ನು ಪಡೆದುಕೋ. ಇಡೀರಿ ಯಾರು. This is the correct address. ಇದಾಗಿದೆ ಸರಿಯಾದ ವಿಳಾಸ. Hallelujah. Hallelujah. Oh my God. Another one. ಇನ್ನೊಂದು. Somebody is receiving healing there. Healing there. ನೋಡಿ, ಅಲ್ಲಿ ಯಾರಿಗೂ ಸೌಖ್ಯ ಸಿಗ್ತಾ ಇದೆ. Someone is receiving healing there. ಯಾರಿಗೂ ಅಲ್ಲಿ ಸೌಖ್ಯ ಸಿಗ್ತಾ ಇದೆ. Yes. Yeah, pray. You pray now. ಈಗ ಪ್ರಾರ್ಥನೆ ಮಾಡಿ. You pray now. ಈಗ ಪ್ರಾರ್ಥಿಸಿ. Get up. ಎದ್ದು ನಿಂತುಕೊಂಡು ಪ್ರಾರ್ಥಿಸಿ. She was the one calling me from ಆಕೆ there. ನಾನು ಅಲ್ಲಿ ನಿಂತಾಗ She ಆಕೆ was the ನನ್ನ one ಕರೆದು calling me from there. Brother, come here and pray for me. ಅಲ್ಲಿಂದ ನನ್ನನ್ನು ಕರೆದಿದ್ದಾಳೆ. ಬ್ರದರ್, ಬಂದು ನನಗಾಗಿ ಪ್ರಾರ್ಥನೆ ಮಾಡಿ ಎಂದು. Jesus is setting you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. ಪಿತನ ಪ್ರೀತಿ ಯಾರು? ನೋಬರ್ಟ್ ಎಂಬ ಹೆಸರಿರುವವರು ಯಾರು? ನೋಬರ್ಟ್ ಯಾರು? Love Father. Now the mail is given to deliver to Norbert. ನೋಡಿ, ಈಗ ಮೇಲ್ ನೋಬರ್ಟ್ ನೀವಾ? ಬನ್ನಿ ಬೇಗ ಬನ್ನಿ. Norbert like me. ನೋಬರ್ಟ್ ನನ್ನ ಹಾಗೆ ಬೋಳ್ಮಂಡೆ. ನೋಡಿ, ನಮಗಿಬ್ಬರಿಗೂ ಬೋಳ್ಮಂಡೆ. Norbert. Jesus. Hallelujah. Oh, this is the Norbert. ಇದೇ ನೋಬರ್ಟ್. Yes. This is the person Jesus is touching now. ಯೇಸು ಈಗ ಮುಟ್ಟುವಂತ ವ್ಯಕ್ತಿ ಇವರೇ. Norbert. In my spirit I can see what are you going through. ನಾನು ಆತ್ಮದಲ್ಲಿ ಕಾಣುತ್ತಾ ಇದ್ದೇನೆ ನೀವು ಅನುಭವಿಸುತ್ತಿರುವುದೇನೆಂದು. Going to be a big relief for you today. ಇಂದು ನಿನಗೆ ಇದರಿಂದ ದೊಡ್ಡ ಬಿಡುಗಡೆಯಾಗಿದೆ ಸಿಗುತ್ತಿರುವುದು. Love Father. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಹಾಡೋಣ.
ಹೆಂಡತಿಯನ್ನು ಕಾಣ್ತಾ ಇದ್ದೇನೆ. I'm seeing your brother's wife. ನಿಮ್ಮ ಸಹೋದರನ ಹೆಂಡತಿಯನ್ನು ನಾನು ಕಾಣುತ್ತೇನೆ. ಬೇಗ ಬನ್ನಿ, ಬೇಗ. Bring her, bring her. ಅವರು ನೀಚೆ. ಬೇಗ ಬನ್ನಿ, ಬೇಗ ಬನ್ನಿ. Brother Norbert. ಬ್ರದರ್ ನೋಬರ್ಟ್, It is true that she has kidney issues. ಆಕೆಗೆ ಕಿಡ್ನಿಗೆ ತೊಂದರೆ ಇದೆಯಾ? Yes, kidney pressure. ಕಿಡ್ನಿಗೆ ತೊಂದರೆ ಇದೆ. Are you a kidney patient? ನಿಮಗೆ ನೀವು ಕಿಡ್ನಿ ಪೇಷಂಟ್? ಹೌದು. Jesus is touching you now. ಯೇಸು ನಿಮ್ಮನೆಗೆ ಮುಟ್ಟುತ್ತಿದ್ದಾರೆ. Tomorrow, when you are coming, bring your wife. ನಾಳೆ ಬರುವಾಗ ಹೆಂಡತಿಯನ್ನು ಕರೆದುಕೊಂಡು ಬನ್ನಿ. She is not with you now. ಈಗ She's ನಿಮ್ಮ at home. ಆಕೆ ಮನೆಯಲ್ಲಿದ್ದಾಳೆ. Bring her tomorrow. ಆಕೆಯನ್ನು ನಾಳೆ ಕರೆದುಕೊಂಡು ಬನ್ನಿ. Oh, hallelujah. What a blessed mother. ಎಷ್ಟು ಆಶೀರ್ವದಿಸಲ್ಪಟ್ಟ ತಾಯಿ. Mother, ಅಮ್ಮ, your daughter is getting healed. ನಿಮ್ಮ ಮಗಳಿಗೂ ಸೌಖ್ಯ ಸಿಕ್ಕಿದೆ. Jesus' name. ಯೇಸುವಿನ ನಾಮದಲ್ಲಿ. 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 No, but you don't go. Take her to the priest now. Tomorrow you bring your wife and go to the priest. She can. Now let her go. ಈಗ Don't cry. Don't cry. ಅಳಬೇಡಿ, Don't cry. ಅಳಬೇಡಿ, ಅಳಬೇಡಿ, Alabe. ಅಳಬೇಡಿ, ಬೇಡಿ, ಅಳಬೇಡಿ. ಬೇಡಿ, ಬೇಡಿ, ಬೇಡಿ. Alabe. Don't cry. Chikmagalur. Love of Father. Communion of the Spirit. Grace of Jesus. Communion of the Spirit. Love of the Father. Grace of Jesus. Communion of the Spirit. Love of the Father. Grace of Jesus. ಎಲ್ಲರೂ ಎದ್ದು ನಿಂತ್ಕೊಂಡು, ಎದ್ದು ನಿಂತ್ಕೊಂಡು ಆಡಿ. ಚಪ್ಪಾಳೆ ತಟ್ಟಿ. ನೋಡಿ, ಅಲ್ಲಿ ನಿಂತಿರುವ ಸಿಸ್ಟರ್ನ ಹತ್ತಿರುವ 4 ಮಂದಿಗೆ ಸೌಖ್ಯದ ಸ್ಪರ್ಶ ಸಿಗ್ತದೆ. ನೋಡಿ, ನೀಲಿ ಬಣ್ಣದ ಬಟ್ಟೆಯಲ್ಲಿ ಬೇರೆ ನೀವೇ. Yes. ಹೌದು, ನೀವೇ. Brother with the blue, don't need to come here. ಈಗ ಬರಬೇಡಿ. And the person sitting left to you, and the person sitting right to you, all are getting healed by the ನಿಮ್ಮ Father. ಎಡಬದಿಯಲ್ಲಿ ಬಲಭಾಗದಲ್ಲಿ ನಿಂತಿರುವ ಎಲ್ಲರಿಗೂ ಈಗ ಸೌಖ್ಯ ಸಿಗ್ತಾ ಇದೆ. What is this right here? ನೋಡಿ, ಕನ್ನಡಕ್ಕಾಗಿರುವಂತ ಒಬ್ಬರು. Call upon the name of Jesus. ಯೇಸುವಿನ ನಾಮವನ್ನು ಕೂಗಿ ಕರೆಯು. Call upon the name of Jesus. ಯೇಸುವೇ ಎಂದು ಕೂಗಿ ಕರೆಯು. Jesus will touch you. ಯೇಸು ನಿಮ್ಮನ್ನು ಮುಟ್ಟುತ್ತಾರೆ. ಯೇಸು ಆಕೆಯನ್ನು ಈಗ ಮುಟ್ಟುತ್ತಿದ್ದಾರೆ. That family, ಅವರ ಇಡೀ ಕುಟುಂಬ, ತಾಯಿ, ತಂದೆ, three of them ಆ ಮೂವರಿಗೆ are under the fire of God. ದೇವರ ಬೆಂಕಿ ಅವರ ಮೇಲೆ ಬರುತ್ತಿದೆ. That mother ಈ ತಾಯಿ was crying over a night for this daughter. ಈ ಮಗಳಿಗೋಸ್ಕರ ರಾತ್ರಿ ಇಡೀ ಅಳುತ್ತಾ ಬೇಡುತ್ತಿದ್ದಾಳೆ. Let them come. Let them come. ಅವರು ಮೂವರು ಬರಲಿ. ನೀವು ಮೂವರು ಬನ್ನಿ. Bring them. ಅವರ ಮೂವರನ್ನು ಈಚೆ ಕರೆದುಕೊಂಡು ಬನ್ನಿ. Love of Father, grace of Jesus. Your daughter's healing day is today. ನಿಮ್ಮ ಮಗಳ ಸೌಖ್ಯದ ದಿನ ಇಂದಾಗಿದೆ. Today is that day. ಇಂದಾಗಿದೆ ಆ ದಿನ. My daughter, ನನ್ನ ಮಗಳೇ, Jesus will touch you now. ಯೇಸು ನಿನ್ನನ್ನು ಈಗ ಮುಟ್ಟುತ್ತಿದ್ದಾರೆ. Your healing will be a testimony. ನಿನ್ನ ಸೌಖ್ಯ ಒಂದು ಸಾಕ್ಷ್ಯವಾಗಿದೆ. Your healing will be a testimony. ನಿನ್ನ ಸೌಖ್ಯ ಒಂದು ಸಾಕ್ಷ್ಯವಾಗಿದೆ. And you will be a testimony to God. ನೀನು ದೇವರ ಮುಂದೆ ಒಂದು ಸಾಕ್ಷಿಯಾಗುತ್ತಿ. This prayer is making a breakthrough in your life. ಈ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ತುಂಬಾ ನೀನು ನರಳಿದ್ದಿ. You are stuck in your life. ನಿನ್ನ ಜೀವನದಲ್ಲಿ ನೀನು ಮರೆಗಟ್ಟಿದಾಗಿದ್ದೀಯ. That when the last door was closed, ಕೊನೆಯ ಬಾಗಿಲು ಸಹ ನಿನ್ನ ಮುಂದೆ ಮುಚ್ಚಲ್ಪಟ್ಟಿದೆ. to all your friends it was open.
ಆದ್ರೆ ನಿನ್ನ ಎಲ್ಲ ಗೆಳೆಯರು ತೆರೆದು, To all your friends, the door was open, but for you it was closed. ನಿನ್ನ ಎಲ್ಲ ಗೆಳೆಯರಿಗೆ ಎಲ್ಲ ಬಾಗಿಲು ತೆರೆಯಲ್ಪಟ್ಟಿದೆ, ಆದ್ರೆ ನಿನ್ನ ಮುಂದೆ ಮುಚ್ಚಲ್ಪಟ್ಟಿದೆ. ಆದ್ರೆ ಈ ರೀತಿ ನಿನ್ನ ಪ್ರಾರ್ಥಿಸಿದ್ದೀಯ. If there is a God who sees my pain, ನನ್ನ ನೋವನ್ನು ನೋಡುವ ಒಬ್ಬ ದೇವರಿದ್ದರೆ, I want to know that God. ನನಗೆ ಆ ದೇವರನ್ನು ತಿಳಿಯಬೇಕು. Today the time has come. ಇಂದ ಸಮಯ ಬಂದಿದೆ. He sees you, my dear. ನನ್ನ ಮಗಳೇ, ಆತನು ನಿನ್ನನ್ನು He ಕಾಣುತ್ತಿದ್ದಾನೆ. sees you. ಆತನು ನಿನ್ನನ್ನು ನೋಡುತ್ತಿದ್ದಾರೆ. Oh my God, oh my God. ಓ ನನ್ನ ದೇವರೇ, Oh my God, let us pray for this family. ಈ ಕುಟುಂಬಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. Let us pray for this mother. ಈ ತಾಯಿಗಾಗಿ ಪ್ರಾರ್ಥಿಸಿ. Pray for ಈ ತಂದೆಗಾಗಿ, ನಿಮ್ಮ ಮಗಳಿಗಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ಇಡಿ She needs a prayer. All of you pray. Lift your both hands and pray. ನಿಮ್ಮೆಲ್ಲರ ಪ್ರಾರ್ಥನೆ ಆಕೆಗೆ ಬೇಕು. ಎರಡು ಕೈಗಳು ಎತ್ತಿ ಹಿಡಿದು ಅವರಿಗಾಗಿ ಪ್ರಾರ್ಥಿಸಿ. Love of Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, ತುಂಬಲ್ಪಡಲಿ ತುಂಬಲ್ಪಡಲಿ ತುಂಬಲ್ಪಡಲಿ. ಮಗಳನ್ನು ತುಂಬಿಸಿ ತುಂಬಿಸಿ ನಿಮ್ಮ ಮಗಳನ್ನು ತುಂಬಿಸಿ. of the Spirit, love of the Father, grace of Jesus, communion of the Spirit. He sees you. ಆತನು ನಿನ್ನನ್ನು Jesus sees you. He is calling you by name. ಯೇಸು ಸ್ವಾಮಿ ನಿನ್ನನ್ನು ಕಂಡು ನಿನ್ನ ಹೆಸರು ಹಿಡಿದು ಕರೆದಿದ್ದಾರೆ. You know what Jesus says? ಯೇಸು ಹೇಳುತ್ತಿರುವುದೇನೆಂದ್ರೆ, I'm keeping her in my right hand. ನನ್ನ ಬಲಗೈಯಲ್ಲಿ ಆಕೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. Nothing can remove her from my right ನನ್ನ hand. ಕೈಯಿಂದ ಯಾವುದಕ್ಕೂ ಅವಳನ್ನು ಕಸಿದು ತೆಗಿಲಿಕ್ಕಾಗದು. What are you going through? He knows. ನೀನೇನೆಲ್ಲ ಅನುಭವಿಸ್ತಿದ್ದೀಯ ಆಕೆಗೆ ಆತನಿಗೆ ಗೊತ್ತು. In a golden frame, in a golden frame, in a golden letter, your name is projected. ನೋಡಿ, ಬಂಗಾರದ ಹಲಗೆಯಲ್ಲಿ ಬಂಗಾರದ ಬಣ್ಣದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ. Neha. ನೇಹಾ. Seeing that golden, in a golden frame, in a golden letter, your daughter's name is projected in front of my eyes. ನನ್ನ ಕಣ್ಣ ಮುಂದೆ. And Jesus says, I'm seeing you. What is your daughter's name? ನಿಮ್ಮ Huh? ನೇಹಾ. Yes. ಹೌದು, ನಾನು ಕಾಣ್ತಾ ಇದ್ದೆ ಬಂಗಾರದ ಹಲಗೆಯಲ್ಲಿ ಬಂಗಾರದ ಬಣ್ಣದಲ್ಲಿ. Neha. ನೇಹಾ. I love you. Jesus says. ಯೇಸು ಹೇಳ್ತಾ ಇದ್ರು ನಿನ್ನ ಹೆಸರು ಹಿಡಿದು. You both sit and hug her and pray. ನೀವಿಬ್ಬರು ಅವಳನ್ನು ತಬ್ಬಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ. ಇಬ್ಬರು ಒಮ್ಮೆ ತಬ್ಬಿ ಹಿಡಿದುಕೊಂಡು She ಪ್ರಾರ್ಥನೆ. needs lots of comfort. ಆಕೆಗೆ and ತುಂಬಾ love. ಸುರಕ್ಷಿತ ಮತ್ತು ಪ್ರೀತಿ Lots ಬೇಕು. of comfort and love. ತುಂಬಾ ಸುರಕ್ಷಿತ ಮತ್ತು ಪ್ರೀತಿ ಬೇಕು. Today is the day of restoration in her life. ಇಂದು ಅವಳ ಜೀವನದಲ್ಲಿ Come on, ಪುನರ್ಸ್ಥಾಪನೆಯ give a ದಿನ. wonderful hand to ಎಲ್ಲರೂ Jesus. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಯೇಸುವಿಗೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Love of Father, grace of Jesus. Neha. ನೇಹಾ. Neha. Lord Jesus.
ಕೊಟ್ಟಿದ್ದಾರೆ. In this prayer, ನೋಡಿ, ಈ ಪ್ರಾರ್ಥನೆ, in this prayer, ಈ ಪ್ರಾರ್ಥನೆ, join me in this prayer. ಈ ಪ್ರಾರ್ಥನೆಯಲ್ಲಿ ನನ್ನೊಂದಿಗೆ ಒಂದುಗೂಡಿ, Join me in this prayer. ನನ್ನ ಜೊತೆ ಸೇರಿ ಈ ರೀತಿ ಪ್ರಾರ್ಥಿಸಿ. Be serious in this prayer. ಈ ಪ್ರಾರ್ಥನೆಯನ್ನು ಎಲ್ಲರೂ ಗಾಂಭೀರ್ಯವಾಗಿ ಮಾಡಿ. Be serious in your prayer. ಈ ರೀತಿ ನೀವು ಗಾಂಭೀರ್ಯವಾಗಿ ಪ್ರಾರ್ಥಿಸಿ. Jesus is going to touch you personally. ಯೇಸು ಸ್ವಾಮಿ ವೈಯಕ್ತಿಕವಾಗಿ ಈಗ ನಿಮ್ಮನ್ನು ಮುಟ್ಟುತ್ತಾರೆ. This is Colossians chapter 2. ಇದು ಕೊಲೋಸಿ 2ನೇ ಅಧ್ಯಾಯ Verse number 6. 6ನೆಯ ವಾಕ್ಯ. Accepting Jesus is the first part of Christian life. ಕ್ರೈಸ್ತವ ಜೀವನದ ಮೊದಲ ಭಾಗವಾಗಿ ಯೇಸುವನ್ನು And ಅಂಗೀಕರಿಸಿ living a life in Him. ಆತನಲ್ಲೇ ಜೀವನ ಸಾಗಿಸು. Not for Him, ಆತನಿಗಾಗಿ ಅಲ್ಲ, but in Him. ಆತನಲ್ಲೇ. You are around and surrounded by Him. ನಿನ್ನ ಸುತ್ತಮುತ್ತಲು ಆತನಲ್ಲೇ. You are more in Him. ನೀನು ಹೆಚ್ಚಾಗಿ ಆತನಲ್ಲೇ. You cannot come out. ನಿನಗೆ ಹೊರಗಡೆ ಬರ್ಲಿಕ್ಕಾಗದು. That's the life you have in Him. ಅದಾಗಿದೆ ಆತನಲ್ಲಿರುವ ನಿನ್ನ ಜೀವನ. When you are in Him, ನೀವು ಆತನಲ್ಲಿ ಇದ್ದರೆ it is not your responsibility towards your life. ನೋಡಿ, ಮತ್ತೆ ನಿನ್ನ ಜವಾಬ್ದಾರಿ ಅಲ್ಲ, ಜೀವನ It is ನೋಡಿಕೊಳ್ಳಬೇಕಾಗುವುದು. you are under His responsibility. ನೀನಿರುವಂತ ಆತನ ಜವಾಬ್ದಾರಿಯಾಗಿದೆ ನೋಡಿಕೊಳ್ಳುವುದು. Receive the blessings. ಈ ಆಶೀರ್ವಾದವನ್ನು ಸ್ವೀಕರಿಸು. Lord, I pray in the name of Jesus ಯೇಸುವಿನ ನಾಮದಲ್ಲಿ ಸ್ವಾಮಿ ನಾವು that ಪ್ರಾರ್ಥಿಸುತ್ತಿದ್ದೇವೆ. every yoke be removed. ಎಲ್ಲ ನೊಗಗಳು ಮುರಿಯಲ್ಪಡಲಿ. Every sickness to leave. ಎಲ್ಲ ಕಾಯಿಲೆಗಳು ಬಿಟ್ಟೋಗಲಿ. I command in the name of Jesus. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತಿದ್ದೇನೆ. Oh, demon, those who are persecuting these people, leave them now. ಈ ಜನರನ್ನು ಹಿಡಿದಿಟ್ಟಿರುವ ಎಲ್ಲ ದುರಾತ್ಮ ಈಗ ಬಿಟ್ಟೋಗಲಿ. Touch now. ಮುಟ್ಟಿರಿ ಈಗ. Volunteers be ready here and there. People will be falling now. ನೋಡಿ, ಸ್ವಯಂ ಸೇವಕರು ಇಲ್ಲಿ ಅಲ್ಲಿ ರೆಡಿ ಆಗಿರಿ. ಈಗ ಜನರು ಬೀಳುತ್ತಾರೆ ಈಗ. Touch now, Lord. ಯೇಸುವೇ, ಈಗ ಇವರನ್ನು ಮುಟ್ಟಿರಿ. Send your word and touch them. ನಿಮ್ಮ ವಾಕ್ಯವನ್ನು ಕಳುಹಿಸಿ ಈಗ ಇವರನ್ನು ಮುಟ್ಟಿರಿ. Heal them now. ಇವರನ್ನು ಗುಣಪಡಿಸಿರಿ ಈಗಲೇ. Let the goiter growth disappear. ನೋಡಿ, ಗಾಯಿಟರ್ನ ಬೆಳವಣಿಗೆ ಈಗ ಮಾಯವಾಗ್ತಾ ಇದೆ. Hypothyroidism be cancer. ಹೈಪರ್ ಥೈರಾಯ್ಡ್ ಕ್ಯಾನ್ಸರ್ನದು ಮಾಯವಾಗ್ತಾ ಇದೆ. Let the cancerous be healed. ಕ್ಯಾನ್ಸರ್ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ. Let the divorced being restored. ವಿವಾಹ ವಿಚ್ಛೇದನೆ ಸರಿಯಾಗ್ತಾ ಇದೆ. Even after the divorce, I'm not getting peace. Someone is struggling. In the name of Jesus, Jesus is sending peace into your family. ವಿವಾಹ ವಿಚ್ಛೇದನೆ ನಂತರ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ನರಳುತ್ತಿರುವವರಿಗೆ ಮರಳಿ ನೆಮ್ಮದಿ ಕೊಡುತ್ತಿದ್ದಾರೆ. All those who are watching me online, ಆನ್ಲೈನ್ ನಲ್ಲಿ ಇದನ್ನು ಕಾಣುತ್ತಿರುವವರೇ, this is your time. ಇದು ನಿನ್ನ ಸಮಯ. Get the same anointing which is spreading in Divine Prayer Center Tokkotu. ಡಿವೈನ್ ಪ್ರೇಯರ್ ಸೆಂಟರ್ ತೊಕ್ಕೊಟ್ನಲ್ಲಿರುವ ಇದೇ ಅಭಿಷೇಕ ನೀನು ಪಡೆದುಕೋ. Receive it. ಇದನ್ನು ಸ್ವೀಕರಿಸು. Receive it from the Lord. ದೇವರಿಂದ ಅದನ್ನು ಪಡೆದುಕೋ. He's touching you. ಆತನು ನಿನ್ನನ್ನು ಮುಟ್ಟುತ್ತಿದ್ದಾನೆ. Setting you free. ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. All those who are weak leg. All those who are weakness in the leg. ನೋಡಿ, ಕಾಲಿನಲ್ಲಿ ಬಲಹೀನತೆ ಉಳ್ಳವರೆಲ್ಲರೂ You are getting strength. ಈಗ ನಿಮಗೆ ಶಕ್ತಿ ಬರುತ್ತಿದೆ. Get up and walk. ಎದ್ದು ನಡೆಯಿರಿ. Get up and walk. ನಡೆಯಲಿಕ್ಕಾಗದೇ ಇದ್ದವರು ಎದ್ದು Get ನಡೆಯಿರಿ. up and walk. ಎದ್ದು ನಡೆಯು. Leave that wheelchair. ಆ ವೀಲ್ ಚೇರ್ ಅನ್ನು ಬಿಟ್ಟು ಬಿಡು. Get up and walk. ಎದ್ದೇಳು, ನಡೆಯು. Get up and walk. ಎದ್ದು ನಡೆಯು. Your time has come. ನಿನ್ನ ಸಮಯವೀಗ ಬಂದಿದೆ. Get up and walk. ಎದ್ದು ನಡೆಯು. Get up and walk. ಎದ್ದು ನಡೆಯು. Get up and walk. ಎದ್ದು ನಡೆಯು. Your time has come. ನಿನ್ನ ಸಮಯವೀಗ ಬಂದಿದೆ. Your time has come. ನಿನ್ನ ಸಮಯವೀಗ ಬಂದಿದೆ. Get up and walk. ಎದ್ದು ನಡೆಯು. Leave that wheelchair. ಆ ವೀಲ್ ಚೇರ್ ಅನ್ನು ಬಿಟ್ಬಿಡು. Leave that wheelchair. ಆ ವೀಲ್ ಚೇರ್ ಅನ್ನು Get ಬಿಟ್ಬಿಡು. up and walk. ಎದ್ದು ನಡೆಯು. ಎದ್ದೇಳು. Get up and walk. ಎದ್ದು ನಡೆಯು.
He is giving you strength. ಆತನು ಬಲ ಕೊಡುತ್ತಿದ್ದಾರೆ. Leave that wheelchair. ವೀಲ್ ಚೇರ್ ಅನ್ನು ಬಿಟ್ಟು ಬಿಡು. Leave that wheelchair. ವೀಲ್ ಚೇರ್ ಬಿಟ್ಟು ಬಿಡು. Time has come. ಸಮಯವೀಗ ಬಂದಿದೆ. Leave that wheelchair. ವೀಲ್ ಚೇರ್ ಬಿಟ್ಟು ಬಿಡು. Start walking. ನಡೆಯಲು ಪ್ರಾರಂಭಿಸು. He is strengthening you. ಆತನು ನಿನ್ನನ್ನು ಬಲಪಡಿಸುತ್ತಿದ್ದಾನೆ. Jesus is strengthening you. ಯೇಸು ನಿನಗೆ ಬಲ ಕೊಡುತ್ತಿದ್ದಾರೆ. Power of the Holy Spirit is moving here. ಪರಿಶುದ್ಧಾತ್ಮರ ಶಕ್ತಿ ಇಲ್ಲಿ The ಚಲಿಸುತ್ತಿದೆ. glory of the Lord is moving here. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Get up and walk. ಎದ್ದು ನಡೆಯು. Get up and walk. ಎದ್ದು ನಡೆಯು. Lift all your hands. Lift both your hands. ಎಲ್ಲರೂ ಎರಡು ಕೈಗಳನ್ನು ಎತ್ತಿ Lift both ಹಿಡಿದುಕೊಳ್ಳಿ. your hands. ಎರಡು ಕೈಗಳನ್ನು ಎತ್ತಿ. Lift both your hands. ಎರಡು ಕೈಗಳನ್ನು ಎತ್ತಿ And ಹಿಡಿದುಕೊಳ್ಳಿ. pray this prayer now. ಈ ರೀತಿ ಈಗ ಪ್ರಾರ್ಥಿಸಿ. In the name of Jesus. ಯೇಸುವಿನ ನಾಮದಲ್ಲಿ. Lord, I pray for your people. ಯೇಸುವೇ ನಿಮ್ಮ ಜನರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. Lord, you sent your word. ದೇವರೇ ನಿಮ್ಮ ವಾಕ್ಯವನ್ನು ಕಳುಹಿಸಿ. Heal them. ಅವರನ್ನು ಗುಣಪಡಿಸಿ. Touch them now. ಅವರನ್ನು ಈಗಲೇ ಮುಟ್ಟಿರಿ. In the name of Jesus. ಯೇಸುವಿನ ನಾಮದಲ್ಲಿ I declare ನಾನು ಸಾರುತ್ತಿದ್ದೇನೆ. divine healing upon your people. ದೈವಿಕವಾದ ಸೌಖ್ಯ In the name of Jesus. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Amen. ಆಮೆನ್. ನವೋ ಮರಿಯ ವರಪ್ರಸಾದ ಪೂರ್ಣೆ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. The name of Father, ಪಿತನಿಗೂ Son, ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ.